ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಬಡಮಡುತ ವರ್ಣಿಪೆನಿ ಕಥಾಮೃತವ. ಇರುವಂತಹ ಸ್ಥಳ ದೇವೇಂದ್ರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಪೃಥ್ವಿಪಾಲಕ ಕೀಳು ವೃತ್ರಾರಿ ನಾಕದೋಳು
ನಾಗದೂಳು ಎತ್ತ ಓಲಗವ ಸುರರ ಮತ್ತ ತೊಡನದು ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ನೆರವಿಯೋಳು ನುಡಿದ ಮನದಿರವ ನೀ ತೆರದಿ ಪೃಥ್ವಿಪಾಲಕ ಕೇಳು ವೃತ್ರಾರಿ ನಾಗದೋಳು ವೃತ್ರಾರಿ ಈ ಅಥವಾ ಸದಾಚಾರದಿಂದಲೇ ಧರ್ಮವು ಸ್ಥಿರವಾಗಿ ನಿಲ್ಲುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಮುನ್ನಡೆಯುತ್ತಾ ಇರುವವರು ನಾವು. ಆದರೆ ಈಗ ಏನು ಪರಿಸ್ಥಿತಿ ಬಂದಿದೆ? ಎಲ್ಲವೂ ಇದೇ ಇರುವುದಕ್ಕಾಗಿ, ಏರುವುದಕ್ಕಾಗಿ ಐರಾವತ, ಹಿಡಿಯುವುದಕ್ಕಾಗಿ ವಜ್ರಾಯುಧ, ಕಲ್ಪಿಸಿದ್ದನ್ನು ನೀಡುವ ಕಲ್ಪವೃಕ್ಷ, ಕಾಮಿಸಿದ್ದನ್ನು ನೀಡುವ ಕಾಮಧೇನು. ಅಷ್ಟೇ ಅಲ್ಲ, ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷರೆ ಮೊದಲಾದಂತಹ ಅಪ್ಸರೆಯರು ನಮ್ಮ ಮನವನ್ನು ತಣಿಸುವುದಕ್ಕಾಗಿ ನಾಟ್ಯವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಚಿತ್ರಸೇನನ ಗಾಯನ. ಅಷ್ಟು ಮಾತ್ರವಲ್ಲದೆ ಸಕಲ ಲೋಹಗಳನ್ನು ಸ್ಪರ್ಶ ಮಾತ್ರದಿಂದಲೇ ಚಿನ್ನವಾಗಿಸುವಂತಹ ಪರುಷಮಣಿ, ಇವೆಲ್ಲವೂ ನಮ್ಮ ಪಾಲಿಗೆ ಇದೆ. ಆದರೂ ಕೈಗೆ ಬಂದಂತಹ ತುತ್ತು ಬಾಯಿಗೆ ಇಲ್ಲ ಅನ್ನುವ ಹಾಗೆ ಇದನ್ನೆಲ್ಲ ತಡೆಯುವಂತಹ ಒಂದು ವರ್ಗವಿದೆ. ಯಾವುದದು? ಅದೇ ಆ ದಾನವರು. ಮತಿಭ್ರಮಣೆಯಿಂದ ಕಾಡುವಂತಹ ಆ ದಾನವರು ಈ ಹಿಂದೆ ಅನೇಕ ಬಾರಿ ಸ್ವರ್ಗವನ್ನು ಮುತ್ತಿದ್ದಾರೆ. ಆದರೆ ತ್ರಿಮೂರ್ತಿಗಳ ದಯೆಯಿಂದ, ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಯಾವ ದಾನವನು ಈವರೆಗೆ ನಾಕದಲ್ಲಿ ಸ್ಥಿರವಾಗಿ ನೆಲೆಸಿಲ್ಲ. ಆದರೂ ಮುಂದೊಮ್ಮೆ ದಾನವರ ದಾಳಿಯಾದರೆ ಸುಮನಸರೇ ನೀವೇನು ಮಾಡುವಿರಿ? ಸುರಲದ ಲಾಲಿಸಯ್ಯ ಮಾತಲ್ಲ ಜಿಯ ತುರುಳರು ನಾಗ ಕೈ ತಂದರೆ ಸಮರದಿ ತರಿವೇನು ನಾ ನಿಶ್ಚಯ. ಹಿಂದೆ ಬಂದ ದಾನವರು ಯಾರು ಉಳಿದಿಲ್ಲ. ಇನ್ನು ಮುಂದೆ ದಾನವರು ಬಂದರೆ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ, ಬಿಡು ಚಿಂತೆ. ಸುರದೇನು ಕಲ್ಪದರು
ಅವರ ವಸ್ತುಗಳ ಕೂಳರು ಮರುಳರಂತಿದ್ದೀಸಿ ನಾಗ ಕೈ ತಂದರೆ ಹರಣವ ನಿಗುವೆನು. ನಿಮ್ಮ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೆ. ಶುಭವಾಗಲಿ. ಈ ಸುರಲೋಕಕ್ಕೆ ದಾನವರು ದಾಳಿ ಮಾಡಿದಂತಾದರೆ ನಾನವರನ್ನು ಸುಮ್ಮನೆ ಬಿಡುವುದಿಲ್ಲ. ಚಿಂತೆ ಬಿಡಿ. ಶಾಬಾಸ್. ಬಲತೋಷ ಬಾಂತೇನ ನೀವೆಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಖಳರ ಭೀತಿಯು ನಮಗೆಳ್ಳಿ ನೀತಿಲ್ಲ. ಖಳರ ಭೀತಿಯು ನಮಗೆಳ್ಳಿ ನೀತಿಲ್ಲ. ನಳಿನಾನ ಬಲ ದಯದಿಲ್ದ ಸುಳ್ಳಲ್ಲ. ಬಲು ದೋಷ ಬಾಲ್ತೇನ ನೀವೆಲ್ದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ದೇವತೆಗಳೇ, ಶಾಬಾಸ್. ನೀವು ನುಡಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಬರಲಿ, ನಾಳೆ ಬರಬೇಕಾದಂತಹ ಹಸುರರು ಎಂದೇ ಬರಲಿ, ಇಂದು ಬರಬೇಕಾದಂತವರು ಈ ಕ್ಷಣವೇ ಬರಲಿ, ಎದುರಿಸಲು ನಾವೆಲ್ಲರೂ ಸಿದ್ಧರಿದ್ದೇವೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಆಗುವುದೆಲ್ಲ ಆಗಲಿ. ಗೋವಿಂದನ ದಯೆ ನಮ್ಮ ಮೇಲೆ ಇರಲಿ ಎನ್ನುತ್ತಾ ಸಭೆಯನ್ನು ವಿಸರ್ಜಿಸೋಣ. ಧರಣಿ ಭಾಷಣಿ ಲಾಲಿಸಿದ್ದಳು ದುರುಳನಾದ ಮಾಧುರಾಖ್ಯನು ನೆರಗಿಸುತ್ತ ಖಳಜಾಲವೆಲ್ಲವ ನೊರೆದ ನಿಂತು
ಬಳಿ ಬಳಿ ರಾಕ್ಷಸಗಳು ಧಾರೆಗೆ ಇರುವಂತಹ ಸ್ಥಳ ಕಪುರಕ್ಕೆ ಯಾರು ಎಂಬುದಾಗಿ ಕೇಳಿದ್ದೀರಿ. ತಮಾಸುರನೆಂದು ಕೇಳಿದ್ದೇವೆ. ನಾವೇ ಸರಿ ಇಂದು ಬಂದ ಕಾರ್ಯ ಕೇಳಿ ಕೇಳಿ. ತರಣಿ ಬಾಗಡಿ ಲಾಲಿಸಿದ್ದನು ನೆರಗಿಸುತ್ತ ಖಳಜಾಲವೆಲ್ಲವ ನೊರೆದ ನಿಂತು ಜಗದ್ರಕ್ಷಕಾರಿನೇ ಕಾಪಾಡು. ಈ ಪಾತಾಳ ಲೋಕದ ಹಿರಣ್ಯಕ ಎಂಬ ನಾಮದ ಪಟ್ಟಣದಲ್ಲಿ ರಾಕ್ಷಸ ಕುಲ ತುಂಗನಾದಂತಹ ಈ ತಮಾಸುರ ಸಿಂಹಿಕಾಸುತನಾಗಿ ಅರಸುತನವನ್ನ ಮೆರೆಸುತ್ತಾ ಬಂದಿದ್ದೇನೆ. ಏನು ಮಾಡೋಣ ಹೇಳಿ? ಕೇವಲ ಪಾತಾಳಕ್ಕಷ್ಟೇ ನಮ್ಮ ಕಾರ್ಯವ್ಯಾಪ್ತಿ ಸೀಮಿತವಾಯಿತಲ್ಲ. ಇದಕ್ಕೆ ಕಾರಣ ಏನು ಗೊತ್ತೇ? ನಮ್ಮದ್ದಾದಂತಹ ದಾಯಾದಿಗಳು ಹಾಗಾಗಿ ಅವರನ್ನ ಮಟ್ಟ ಸಮ ಮಾಡಬೇಕೆನ್ನುವ ಉದ್ದೇಶದಿಂದ ಇಂದು ವಿಶೇಷವಾದಂತಹ ಮಂತ್ರಿಮಂಡಲವನ್ನು ಕರೆಯಬೇಕು ಎಂಬುದಾಗಿ ನಿರ್ಧರಿಸಿದವ ನಾನು. ಹಾಗಾಗಿ ನಮ್ಮ ಮಂತ್ರಿಗಳು ಇತ್ತ ಬರಲಿ.
ನಗುವೆನು ಬೇಳು ಕಷ್ಟಗಳೇನು ಭರದಿ. ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ತಕ್ಷಣ ಎದ್ದೇಳು. ಮಂತ್ರಿಮಂಡಲದವರು ಬರಲಿ ಎಂದು ಪರಿಕೇಳಿಸಿತು. ಈಗೋ ಒಗ್ಗೂಡಿಕೊಂಡು ಬಂದಿದ್ದೇವೆ. ಏನಾಗಬೇಕು ತಿಳಿಸಿ. ಕೇಳಿರೈ ನೀವೆಲ್ಲ ಇದೋ ನಾನಾಡುವಂತಹ ಮಾತುಗಳನ್ನು ಗಮನವಿಟ್ಟು ಕೇಳಿ, ಗಮನವಿಟ್ಟು ಕೇಳಿ. ನಮ್ಮದ್ದಾದಂತಹ ದಾಯಾದಿಗಳು ನಮಗೆ ಸಿಕ್ಕಬೇಕಾದಂತಹ ಸ್ವರ್ಗ ಸುಖವನ್ನ ಆ ದೇವೇಂದ್ರನ ನೇತೃತ್ವದಲ್ಲಿ ಆಳುತ್ತಿದ್ದಾರೆ, ಅನುಭವಿಸುತ್ತಿದ್ದಾರೆ. ಹಾಗಾಗಿ ಅವರನ್ನ ತುಡುಕಿ ನಮ್ಮದ್ದಾದಂತಹ ಸ್ವರ್ಗವನ್ನ ನಾವು ಪಡೆದುಕೊಳ್ಳಬೇಕು. ಏನು ನಿಮ್ಮ ಅಂಬೋಳಿನ ಬಗ್ಗೆ ಅನುಮಾನಬೇಕಿದ್ದಕ್ಕೆ ಹಲನಗೈಯುವ ಕಾರ್ಯಕ್ಕೆ ಪರಿಚಯ ಮತದಿ ಹೋಗುತ್ತಾ ಮತ್ತೆ ದುರದಿರ ನಾಗಿಗೆಲು ಹೊಂದಿಸಿಕೊಂಡಿದ್ದೇನೆ. ಓಡಾಡಿಕೊಂಡು ಬಂದಿದ್ದೇನೆ. ನಿಜ. ಒಂದು ನೋಡಿದ ಕ್ಷಣ ವಿದ್ಯುತ್ ವಿಚಾರಗಳನ್ನು ತಿಳಿಸಿದ್ದೀಯ. ತಡ ಮಾಡುವುದು ಸರಿಯಲ್ಲ. ನಿನಗೇನಾಗಬೇಕು ಹೇಳು, ನಾನು ಮಾಡಿಸಿಕೊಡುತ್ತೇನೆ. ಆ ಮುಂದಿನ ಗುರಿ ಆ ಸ್ವರ್ಗದತ್ತ. ಹೋಗೋಣ. ಯಾಕೆ ತಡ ಮಾಡೋಣ, ತೆರಳೋಣ. ದಿಕ್ಪಾಲಗಳ್ತಾ ನೊರೆದನ ಆಗ ಸುಧರ್ಮ ಸಭೆಯಲ್ಲಿದ್ದಾಗ ಚರನೋರ್ವ ಬಂದು ಹೇಳಿದ್ದಾದರೂ ಏನು, ಧಮಾಸುರನೆಂಬಂತಹ ದಾನವ ತನ್ನ ಸೇನಾ ಸಹಿತವಾಗಿ ಸುರಲೋಕವನ್ನು ಮುತ್ತಿದ್ದಾನಂತೆ. ಇನ್ನು ತಡ ಮಾಡುವುದಲ್ಲ, ಸುರವರಾಜನಿಯೇ ಎದ್ದು ನಿಲ್ಲಲಿ, ಪಟಹ ನಿಸ್ಸಾಳ ತಮಟೆ ಭೇರಿಗಳ ಸಮತ್ಕಟನಾದ ಮೊಳಗಲಿ, ಉಗ್ರ ಗಜಗಟೆಯ ಗಂಧಾರವ ವೈರಿಯ ಎದೆಯನ್ನು ಅಪ್ಪಳಿಸಲಿ, ಚಟಲವಾಜಿಯ ಗುರಪುಟದ ರಭಸ ದೈತ್ಯನಲ್ಲಿ ಭೀತಿಯನ್ನು ಎಬ್ಬಿಸಲಿ. ಇನ್ನು ತಡ ಮಾಡುವುದಲ್ಲ, ಕೂಳಿನ ಮನೆಗಾಗಿ ತೆರಳೋಣ.
ಅಡರಿ ನಾಗವನ್ನು ತೊಡಗಿದ್ಯಾಗಿ ರಣ ನುಡಿ ನೀನದಿದ ಬದಿ ಕೆಲವು ಭೂಲೋಕದಲ್ಲಿ ಸಜ್ಜನನ್ನು ಹಿಂಸಿಸುತ್ತಾ ಸ್ವರ್ಗದ ಮೇಲೆ ಆಸೆಯಿಂದ ಬಂದೆಯ ಇದು ನಿನ್ನ ಅಂತ್ಯಕಾಲ ಎಂದು ತಿಳಿ ಬಾ ಮುಂದೆ ಬಿಡವಲ್ಲರತದ ಬಡಿದು ಸದೆ ಬಡಿದು ದೃಢಗೊಳಿಸಲು ನಾವು ದಂದಿಗೆ ಬೇಕಿರದಿರಿ ದೊರೆದೊಳಗೆ ಕೆಲವು ದೇವತೆ ಬಂದವರು ಸಾಮಾನ್ಯರೆಂದು ಭಾವಿಸಬೇಡ. ತಮಾಸುರನ ಮಂತ್ರಿ ಮಂಡಲದವರು. ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಸ್ವರ್ಗದ ಕಪ್ಪವನ್ನು ಬಿಟ್ಟುಕೊಡು, ಇಲ್ಲದಿದ್ದರೆ ಕೊಂದು ಬಿಡುತ್ತೇನೆ. ಬಡಿವ ಗರುವ ಎನ್ನಲ್ಲಿ ತೋರಲ ಚೆಲ್ಲಿ ಬಡಿವ ಗರುವ ಎನ್ನಲ್ಲಿ ತೋರಲ ಏನಲ್ಲ ಸ್ವರ್ಗವನ್ನು ಬಯಸಿ ಬಂದೆಯ ಹೇಗೆ ಬಂದಿ ಹಾಗೆ ಹಿಂದೆ ಸರಿ ಇಲ್ಲವಾದಲ್ಲಿ ನಿನ್ನ ಶಿರವನ್ನು ಪಡೆಯುತ್ತೇನೆ. ಜಲಬೋಮದ ಗರ್ಭಿತನೇ ಬಲಗನ ಬರಗಿ ಬೆದಾನೆ ಕಲಕದಿ ನಿನ್ನನ್ನು ಗೆಲುವೆ ಎಳೆದರುವೆ ಹೇಗೆ ಬಂದೆ ಹಾಗೆ ಹಿಂದೆ ಹೋಗಬೇಕು. ನಿಜವಾಗಿ ಹೇಳುವುದಂತಾದರೆ ಸ್ವರ್ಗಲೋಕ ನಮಗೆ ದಕ್ಕಬೇಕಾದೀತು. ಮೋಸದಿಂದ ನೀವು ಪಡೆದುಕೊಂಡದ್ದು ಹೇಗಾದರೂ ಇನ್ನಾದರೂ ಮುಂದಾದರೂ ಸ್ವರ್ಗಲೋಕ ನಮ್ಮದ್ದೇ. ಬಾಳಿ ಬದುಕಬೇಕಾದವರು ನೀವು. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಲೇಸು, ಶಿರಚ್ಛೇದನವಾದೀತು.
ಕರಬಲ್ಲ ನಕವ ಚರಣ ಕುಪ್ಪಿಸಿದರೆ ಕರುಣದಿ ರಕ್ಷಿಪೆನು. ಸುರೇಶ ಎಂಬವ ನೀನು ಇರಬೇಕು. ನೀನು ಬಂದಂತಹ ರೀತಿಯನ್ನ ನೋಡಿ ಅರಿತೆ ಆ ವಜ್ರಾಯುಧವನ್ನು ಜಳಪಿಸಿಕೊಂಡು ಬರುವಾಗ ನೀನೇ ಸುರಪ ಎಂಬುದಾಗಿ ಭಾವಿಸಿದ್ದೇನೆ. ಇದು ನಮಗೆ ದಕ್ಕಬೇಕಾದದ್ದು ಈ ಸ್ವರ್ಗ. ಅದನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಸುಮ್ಮನೆ ಏನು ಗಲಾಟೆ ಮಾಡದೆ ಪಲಾಯನ ಮಾಡಿದರೆ ಒಳಿತು, ಬದುಕರಿಗೆ ಬೆಳಗಿಲ್ಲ. ಮಸುರ ಕೇಳು ಬಯಸುತ್ತ ಸುಮ್ಮನೆ ಅಳಿವು ಜಾತಕ್ಕೆ ಬೇಳು. ಏನು ಸ್ವರ್ಗಲೋಕ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಎಂದು ಭಾವಿಸಿದ್ದೀರಾ? ಶತಮುಖ ಯಾಗಗಳನ್ನು ಮಾಡಿದಂತಹ ಫಲ ಸ್ವರೂಪವಾಗಿ ತ್ರಿಮೂರ್ತಿಗಳಿಂದ ಪಡೆದದ್ದು ಈ ಸ್ವರ್ಗಲೋಕ. ಮಂದಮತಿಗಳಂತೆ ಅಸುರೇ ಪ್ರವೃತ್ತಿಯನ್ನು ಹೊಂದಿ ಪಂಚಮಹಾಪಾತಕಗಳನ್ನು ಎಸಗುವುದಲ್ಲದೆ ದೇವಲೋಕಕ್ಕೆ ದಾಳಿ ಇಟ್ಟಿದ್ದೀರಾ. ಬಂದ ದಾರಿಗೆ ಹಿಂತಿರುಗಿದರೆ ರೇಸು, ಇಲ್ಲವಾದರೆ ಯಮನಾಲಯಕ್ಕೆ. ಯಾಗದ ಯೋಗ ಇಂದು ಪಲಾಯನ ಯೋಗ. ತರಗರಿಸಿ ಮನದೊಳಗೆ ಇರಲೆಂದು ತಾನಿನ್ನು ತರಗರಿಸಿ ಮನದೊಳಗೆ ಇರಲೆಂದು ತಾನಿನ್ನು ಸುರರೆಲ್ಲ ನಗುವ ತೆರನಾಯ್ತಿ ಅಕಟ ಅಕಟ ಸೇನೆಗೆ ಸೋಲುಂಟಾಯ್ತಲ್ಲ, ಬದುಕಿದರೆ ಬೇಡಿ ತಿಂದೆವು ಎನ್ನುವ ಹಾಗೆ ಓಡಿ ಬಂದದ್ದಾಯಿತು. ಆ ದೇವತೆಗಳ ಪೆಟ್ಟನ್ನ ತಾಳಲಾರದೆ ಎಲ್ಲಿ ಅಟ್ಟಿಸಿಕೊಂಡು ಬರುತ್ತಾರೋ ಎಂಬುದಾಗಿ ಹೆದರಿ ಓಡಿ ಬಂದಂತಾಯಿತು. ಕಾಡು ಮೇಡುಗಳಲ್ಲಿ ಹಲವಾರು ವನೆಗಳಲ್ಲಿ ಅಲೆದಾಡಿದ್ದು ಆಯಿತು. ಹಾಗಾದರೆ ಈ ದೇವತೆಗಳಿಂದ ನಮಗೆ ಅವಮಾನ ತಪ್ಪಿಸಲು ಸಾಧ್ಯವಿಲ್ಲವೇ? ಇವರಿಂದ ಈ ಭಯದಿಂದ ತಪ್ಪಿಸಿಕೊಳ್ಳುವುದಾದರೂ ಹೇಗೆ ಎಂಬುದಾಗಿ ಯೋಚನೆ ಮಾಡಿದಂತಹ ನಾನು ಮಿತ್ರರೇ, ಇಲ್ಲಿಯೇ ಸಮೀಪದಲ್ಲಿ ಭೃಗು ಋಷಿಗಳ ಆಶ್ರಮ ಹೊಂದಿದೆ ಅಂತೆ. ಅಲ್ಲಿ ಹೋದರೆ ನಮಗೆ ಆಶ್ರಯ ದೊರೆತಿತ್ತು. ಮುಂದಿನ ಯೋಜನೆಗಳ ಬಗ್ಗೆ ಯೋಚನೆ ಮಾಡಲು ಅವಕಾಶವೂ ದೊರಕಿಯಾದಂತದೆ. ಹಾಗಾಗಿ ಭೃಗುಮುನಿಗಳ ಆಶ್ರಮದತ್ತ ತೆರಳೋಣವಂತೆ.
ನುಡಿಯ ವಿಶಾಲ ಸದ್ಗುಣಮಣಿಯೇ ಮುನಿಸತಿಯೇ ಲಾಲಿಸು ಮುನಿಸತಿಯೇ ನುಡಿಯ ವಿಶಾಲ ಸದ್ಗುಣಮಣಿಯೇ ನುಡಿಯ ವಿಶಾಲ ಸದ್ಗುಣಮಣಿಯೇ ಕೂಳದ ಮನು ತಮ್ಮಾಲಯದುಳು ಕೂಳದ ಮನು ತಮ್ಮಾಲಯದುಳು ಸಲ್ಲೀಲೆಯೊಡಿರುವುದ ಕೇಳಲು ಮಂದಿಗೆ ಕೂಳದ ಮಣ್ಣು ತಮ್ಮಾಲಯ ತುಳ್ಳು ತಲ್ಲೀಲೆಯೊಳಿರುವುದ ಕೇಳಲು ಬಂದಿಗೆ ಲಾಲಿಸು ಮುನಿಸತಿ ಲಾಲಿಸು ಮುನಿಸತಿಯೇ ಮೃಗ ಮಹರ್ಷಿಗಳಾದ ಪತ್ನಿಗಳಾದ ನೀವು ನಾನು ಮಾತನಾಡುವ ಮಾತನ್ನು ಆಲಿಸಬೇಕೆಂದು ಕೇಳುತ್ತಾ ಇದ್ದೇನೆ. ಹೇಳು. ಘೋರನಾದಂತಹ ತಪಾಸುರ ಎಂಬ ದೈತ್ಯ ತನ್ನ ಸೇನಾ ಸಮೇತನಾಗಿ ನಾಗಲೋಕಕ್ಕೆ ದಾಳಿ ಇಟ್ಟ. ದೇವಲೋಕಕ್ಕೆ ದಾಳಿ ಇಟ್ಟಂತಹ ಆತನನ್ನು ರಣರಂಗದಲ್ಲಿ ಸೋಲಿಸಿದೆ. ರಣ ಮಧ್ಯದಲ್ಲಿ ತಲೆ ತಪ್ಪಿಸಿಕೊಂಡು ಪಲಾಯನವನ್ನು ಮಾಡಿದ. ದುರುಳನಾದ ಆತನಿಂದ ಲೋಕಕ್ಕೆ ಕಂಟಕ ಎಂಬುದನ್ನು ತಿಳಿದು ನಾನು ಆತನನ್ನು ಕೊಲ್ಲಬೇಕೆಂದು ನಿರ್ಧರಿಸಿದೆ. ಪರಮಜ್ಞಾನಿಗಳಾದ ತಾವು ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದೀರಿ ಎಂಬ ವಿಚಾರ ನನಗೆ ತಿಳಿಯಿತು. ಹಾಗಾಗಿ ಆ ದೂತನನ್ನು ಕಳುಹಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದೇವೇಂದ್ರ, ಏನೇ ಎಲ್ಲ ವಶದೊಳ್ಳಿರುವ ದೈತ್ಯರ ನಿನ್ನೀಯನು ಮಗವ ದೈತ್ಯರ ನಿನ್ನೀಯನು ಮಗವ ಎಲ್ಲ ವಶದೊಳಿರುವ ದೈತ್ಯರ ಇನ್ನೀಯನು ಮಗವ ದೈತ್ಯರ ನಿನ್ನೀಯನು ಮಗವ ಸನ್ನುತ ಗುಣ ನಿನಗಿನ್ನರಿವಿಲ್ಲವೇ ಸನ್ನುತ ಗುಣ ನಿನಗಿನ್ನರಿವಿಲ್ಲವೇ ನಿನ್ನನ್ನು ರಕ್ಷಿಪೆ ನಿನ್ನುದರೊರೆದಿಗೆ ಎನ್ನ ವಶದೊಳಿರುವ ದೈತ್ಯರ ನಿನ್ನೀಯನು ಮಗವ ದೈತ್ಯರ ನಿನ್ನೀಯನು ಮಗವ ಮಗವ ಎನ್ನ ವಶದೊಳಿರುವ ದೇವೇಂದ್ರ, ತಾಯಿ, ಪ್ರಾಣ ಭೀತಿಯಿಂದ ನನ್ನಡೆಗೆ ಜೀವದಾನವನ್ನು ಬೇಡುವಂತಹ ದುರ್ಜಯ ನಾನು ಆಶ್ರಯವನ್ನು ಇಟ್ಟಿದ್ದೇನೆ. ಸರಿ ತಾನೆ? ಹೌದು. ಕಾರಣವೂ ಇದೆ. ಏನು? ಮುನಿಗಳ ಆಶ್ರಮವಿದು. ಹೌದು ತಾನೆ? ಹೌದು. ದೀನರನ್ನು ಆಶ್ರಯವನ್ನು ಬೇಡಿ ಬಂದವರನ್ನು ರಕ್ಷಣೆ ಕೊಡುವುದು ಅಥವಾ ಅವರಿಗೆ ಆಶ್ರಯ ಕೊಡುವಂತದ್ದು ಈ ಆಶ್ರಮ ಧರ್ಮವಾಗಿದೆ. ನಿಜ. ಆ ಕಾರಣವನ್ನೇ ಮುಂದಿಟ್ಟುಕೊಂಡು ಅವರಿಗೆ ನಾನು ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಓಹೋ, ಸದ್ಗುಣ ಸಂಪನ್ನ ನೀನು. ಹ, ಈ ಹೊತ್ತಿನಲ್ಲಿ ಈ ರೀತಿಯಾಗಿ ಬಂದು ಅಥವಾ ಪೂರ್ವಾಪರ ಯೋಚನೆ ಇಲ್ಲದೆ ಧರ್ಮ ಅಧರ್ಮಗಳ ಯೋಚನೆ ಇಲ್ಲದೆ ಬಂದು ನನ್ನಲ್ಲಿ ಹೀಗೆ ಕೇಳುತ್ತಾ ಇರುವೆಯಲ್ಲ, ಸರಿಯೇ? ಇದು ಖಂಡಿತವಾಗಿಯೂ ಸರಿಯಲ್ಲ. ಆದ್ದರಿಂದ ರಕ್ಷಣೆ ನೀಡಿದಂತಹ ಅವರನ್ನು ಯಾವ ಕಾರಣಕ್ಕೂ ನಾನು ಬಿಟ್ಟುಕೊಡಲಾರೆ. ಕೊಡದಿರ ಖಳನನು ನೀನು ನಾ ಬಿಡಲು
ಹೊಡೆಯುತ್ತ ವಜ್ರದಿ ನಿನ್ನ ಹೆಳ ನುಡಿಯನ್ನ ತೋರುವೆಂದ. ಏನು ನನ್ನನ್ನು ಹೊಡೆಯಲು ಮುಂದಾದೆಯಾ? ಮುನಿಗಳ ಆಶ್ರಮಕ್ಕೆ ಬಂದು ಮುನಿ ಪತ್ನಿ ಎಂಬುದನ್ನು ಆಲೋಚಿಸದೆ ನನ್ನ ಮೇಲೆ ಕೈ ಎತ್ತಲು ಮುಂದಾದೆಯಾ? ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು. ಇದು ಎತ್ತಿದಂತ ಈ ನಿನ್ನ ಕೈ ನಿಶ್ಚಲವಾಗಿ ಸುಪ್ರೀತ ವಾಣಿನಾಥನಯ್ಯ ಈಶ ಸುಪ್ರೀತ ವಾಣಿನಾಥನಯ್ಯ ಗೋಚರಗಿತನೊಳು ಮುನಿಸಿಗಿಜಿಯ ಕೇಶವಾಚುತ ಬಂದು ಸಲಗೂನಿನೆಲ್ದು ವಾಸವಾದ್ಯರು ಧ್ಯಾನಿಸುತ್ತಿರಲಂದು ಈಶ ಸುಪ್ರೀತ ವಾಣಿನಾಥನಯ್ಯ ದೋಷರಗಿತನೊಳು ಮುನಿಸಿಗಿಜಿಯ ಜಿಯ ಪ್ರಶ್ನಿಸುವುದಕ್ಕೆ ಮುಂದಾದ ನನ್ನ ಕೈಗಳೇ ಸ್ತಂಭನವಾಯಿತಲ್ಲ. ಎಂತಹ ಪರಿಸ್ಥಿತಿ ಬಂದೊದಗಿತು. ಏನು ಸ್ವಾಮಿ ನಿನ್ನ ಲೀಲೆ? ನನಗೆ ಯಾಕೆ ಈ ಶಿಕ್ಷೆ? ದೇವ, ಕೇಶವ, ಮಾಧವ, ನೀನೇ ರಕ್ಷಿಸುತ್ತೇನೆ. ಭಕ್ತರಾತ್ಮನಿಯಲಾಲಿಸಿ ಚಿತ್ತಜನ ಪಿತ ಭಕ್ತರಾರ್ಥಧ್ವನಿಯ ಲಾಲಿಸಿ ಚಿತ್ತಜನ ಪಿತ ಗರುಡನ ಹತ್ತಿ ಬರಲಕ್ಷಣ ನಿರ್ಜರ ಮುತ್ತ ಕಂಡು ಗರುಡನ ಹತ್ತಿ ಬರಲಕ್ಷಣ ನಿರ್ಜರ ಮುತ್ತ ಕಂಡು ಭಕ್ತರಾರ್ಥಧ್ವನಿಯಲಾಲಿಸಿ ಚಿತ್ತಜನ ಪಿತ ಗರುಡನ ಹತ್ತಿ ಬರಲಾಕ್ಷಣ ವಿನಿದ್ದರ ಮುತ್ತ ಕಂಡು ಹರಿಯೂ ರಕ್ಷಿಸಮ್ಮ. ಆದಿಮಾಯೆಯ ಓಂಕಾರ ನಿನಾದದಿಂದಾಗಿ ಜನಿಸಿ ತಾಯಿ ತಿಳಿಸಿದಂತೆ ಪಾಲನಾ ಕಾರ್ಯವನ್ನು ಮಾಡುತ್ತಾ ಈ ವೈಕುಂಠದಲ್ಲಿ ನೆಲೆ ನಿಂತಿದ್ದೇನೆ. ಭಕ್ತರ ಮೊರೆಯನ್ನ ಆಲಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಎನ್ನುವುದಾಗಿ ಎನಿಸಿಕೊಂಡು ಭಕ್ತೋದ್ಧಾರಕ ಜನೋದ್ಧಾರಕ ಎಂದು ಹೀಗೆ ಏನೇನೋ ಹೆಸರುಗಳಿಂದ ಹೊಗಳಿಸಿಕೊಳ್ಳುತ್ತಾ ಇದ್ದೇನೆ. ಭಕ್ತರ ಮೊರೆಯನ್ನ ಕೇಳುವುದು ನನ್ನ ಕರ್ತವ್ಯ. ಹಾಗಾಗಿ ಇಂದು ದೇವೇಂದ್ರನ ಮೊರೆಯನ್ನ ಕೇಳಿ ನಾನು ಭೂಲೋಕಕ್ಕೆ ಬಂದವನಿದ್ದೇನೆ. ತಮಾಸುರನೆಂಬ ದಾನವ ದೇವೇಂದ್ರನಿಂದ ಸೋತು ಓಡಿ ಹೋಗಿ ಖ್ಯಾತಿ ದೇವಿಯಲ್ಲಿ ಆಶ್ರಯವನ್ನ ಪಡೆಯುತ್ತಿದ್ದಾನಂತೆ. ದೇವೇಂದ್ರ ಖ್ಯಾತಿ ದೇವಿಯಲ್ಲಿ ಆತನನ್ನ ಬಿಟ್ಟುಕೊಡಲು ಹೇಳಿದಾಗ ಆಕೆ ನಿರಾಕರಿಸಿದಳಂತೆ. ಪುನರಪಿ ಪ್ರಶ್ನಿಸಿದಾಗ ಎತ್ತಿದ ದೇವೇಂದ್ರನ ಕೈ ಸ್ತಂಭೀಭೂತವಾಗಲಿ ಎಂದು ಶಪಿಸಿದಳಂತೆ. ಹಾಗಾಗಿ ದೇವೇಂದ್ರನ ಮೊರೆಯನ್ನ ಆಲಿಸಿದಂತಹ ನಾನು ಭೂಲೋಕಕ್ಕೆ ಬಂದು ಆತನ ಕೈಯನ್ನ ಯಥಾಸ್ಥಿತಿಗೆ ತಂದುದಾಯಿತು. ಆದರೆ ಇದರ ಬಗ್ಗೆ ನಾನು ಖ್ಯಾತಿ ದೇವಿಯಲ್ಲಿ ಸ್ವಲ್ಪ ಮಾತನಾಡಬೇಕು.
ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ನೋಡಿ, ನಾನು ಬಂದು ನಿಂತಿರುವುದೇ ಭೃಗುಮುನಿಯ ಆಶ್ರಮ. ಹಾಗಾಗಿ ಮನೆಯ ಒಳಗಡೆ ಯಾರಿದ್ದಾರೆ ಎಂದು ಮೊದಲಾಗಿ ವಿಚಾರಿಸುತ್ತೇನಂತೆ. ಯಾರಮ್ಮ ಒಳಗಡೆ? ಇತ್ತ ಬರಬಹುದೇ? ಜಯ ಜಯ ಶ್ರೀಲೋಲ ಜಯತು ಸಜ್ಜನ ಪಾಲ ಜಯ ಜಯ ಪನ್ನಗ ಜಯನ ದೀನ ಜನೋದ್ಧರಣ ಜಯ ಜಯವೆಂದು ಮಣಿದಳ್ ಅಂದು ಜಯ ಜಯ ಭಗವಂತ, ಆರ್ತಾತ್ರಾಣ ಪರಾಯಣನಿದ್ದೀಯ. ಈ ಹೊತ್ತಿನಲ್ಲಿ ನಿನ್ನ ಆಗಮನದಿಂದ ಈ ಆಶ್ರಮವು ಪುನೀತವಾಗಿದೆ. ನಿನ್ನ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತೆಂದೇ ನಾನು ಭಾವಿಸಿಕೊಳ್ಳುತ್ತೇನೆ. ದೀನರನ್ನು, ಸಜ್ಜನರನ್ನು, ನಿನ್ನ ಭಕ್ತರನ್ನು ಸದಾ ರಕ್ಷಿಸುವವನು ನೀನಿದ್ದೀಯ. ಹೌದು. ನೀನೊಂದು ಕಾರ್ಯ ಕೈಗೊಂಡೆ ಎಂದರೆ ಅದರಲ್ಲಿ ಏನೋ ವಿಶೇಷವಿದೆ ಎಂದೇ ಅರ್ಥ. ಹಾಗಾದರೆ ಈ ಹೊತ್ತಿನಲ್ಲಿ ನಮ್ಮೀ ಆಶ್ರಮಕ್ಕೆ ಬಂದಿದ್ದೀಯ. ನನ್ನಿಂದ ಏನಾಗಬೇಕು ಅರ್ಹುತ್ತೀಯ? ಹೇಳುತ್ತೇನೆ, ಕೇಳು. ಮುನಿಲಲ ಮನ ಪತ್ನಿ ಗುಣಶೀಲಿ ಪೀಳುವುದನ್ನೆಲ್ಲವ ಮನದಿ ನೀ ಗ್ರಹಿಸುತ್ತ ನುಡಿ ಬಾನಿ ಗುಣಶೀಲೆ ಬಾಲಿ ಮನದಿ ನೀ ಗ್ರಹಿಸುತ್ತ ನುಡಿ ಬಾಲೆ ಜನಪದದಿ ಸದ್ಧರ್ಮ ನೆಲೆಸಲು ತನುಜರನು ಸಂಹರಿಸಿ ಜನಪದದಿ ಸದ್ಧರ್ಮ ನೆಲೆಸಲು ತನುಜರನು ಸಂಹರಿಸಿ ತ್ರಿಜಗದಿ ಮುನಿಜನಗಳ ಯಾಗ ಯಜ್ಞಕ್ಕೆ ವಿನತ ಸಹಕಾರಗಳ ನಿತ್ಯನು ಜನಪದದಿ ಸದ್ಧರ್ಮ ನೆಲೆಸಲು ತನುಜರನು ಸಂಹರಿಸಿ ತ್ರಿಜಗದಿ ಮುನಿಜನಗಳ ಯಾಗ ಯಜ್ಞಕ್ಕೆ ವಿನೂತ ಸಹಕಾರಗಳ ನಿತ್ಯನು ಗುಣಶೀಲೆ ಹೇಳುವುದ ಎಲ್ಲ ಮನದಿ ನೀ ಗ್ರಹಿಸುತ್ತ ನುಡಿಬಾಲೆ ಗುಣಶೀಲೆ ಗುಣಶೀಲಿಯಾದಂತಹ ನೀನು ಈ ಲೋಕದ ವ್ಯವಹಾರವನ್ನ ತಿಳಿಯದ ಅಜ್ಞಳೇನು ಅಲ್ಲ. ಧರೆಯಲ್ಲಿ ಧರ್ಮವು ಬೆಳಗಿ ಸುಜನರು ನೆಮ್ಮದಿಯಿಂದ ಇರಬೇಕಾದರೆ ದುಷ್ಟಶಕ್ತಿಗಳ ಸಂಹಾರವಾಗಲೇಬೇಕು. ಅದಕ್ಕೋಸ್ಕರವಾಗಿ ದುಷ್ಟರನ್ನ ಸಂಹಾರ ಮಾಡುತ್ತಾ ಮುನಿಗಳ ಯಾಗಗಳು ಸಾಂಗವಾಗಿ ನೆರವೇರುವಂತೆ ಹಾಗೂ ಹೀಗೆ ಎಲ್ಲ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದವನಿದ್ದೇನೆ. ತಮಾಸುರನೇ ಮೊದಲಾದ ರಾಕ್ಷಸರು ನಿನ್ನಲ್ಲಿ ಆಶ್ರಯವನ್ನ ಪಡೆಯುತ್ತಿದ್ದಾರೆ ಎನ್ನುವಂತಹ ವಿಚಾರವನ್ನ ತಿಳಿದು
ಇಲ್ಲಿಗೆ ಆಗಮಿಸಿದ್ದೇನೆ. ಹೌದೇ? ಹಾಗಾಗಿ ಆ ತಮಾಸುರನೇ ಮೊದಲಾದ ರಾಕ್ಷಸರನ್ನ ನಿನ್ನ ಆಶ್ರಮದಲ್ಲಿ ಇಟ್ಟುಕೊಳ್ಳುವುದು ಉಚಿತವಲ್ಲ. ಹಾಗಾಗಿ ಅವರನ್ನ ಬಿಟ್ಟು ಕೊಡಬೇಕು ಎಂದು ಹೇಳಲು ಬಂದಿದ್ದೇನೆ. ಭಗವಂತ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಜ್ಜನರನ್ನು ಕಾಪಾಡಬೇಕು ಎಂಬುದು ನಿನ್ನ ಕರ್ತವ್ಯವೇನೋ ಹೌದು. ಹೌದು. ಆದರೆ ಅದನ್ನು ನೆರವೇರಿಸುವಲ್ಲಿ ಸ್ವಲ್ಪ ಪೂರ್ವಾಪರದ ಬಗ್ಗೆ ಯೋಚನೆ ಮಾಡು. ಅಲ್ಲ ಸ್ವಾಮಿ, ತಮಗೆ ತಿಳಿಯತ್ತಲ್ಲ. ಏನದು? ಆದರೂ ನಾನು ಈ ಹೊತ್ತಿನಲ್ಲಿ ಎಚ್ಚರಿಸುವುದು, ಶಿಷ್ಟರನ್ನು ಪರಿಪಾಲಿಸುವಲ್ಲ ಅರ್ಥ ನಮ್ಮೊಡನೆ ಆಶ್ರಯವನ್ನು ಬೇಡಿ ಬಂದವರಿಗೆ ರಕ್ಷಣೆ ಕೊಡುವುದು ಈ ಆಶ್ರಮ ಧರ್ಮವಾಗಿರುತ್ತದೆ. ಎಲ್ಲವನ್ನೂ ತಿಳಿದವರು ತಾವಿದ್ದೀರಿ. ಈ ಹೊತ್ತಿನಲ್ಲಿ ಈ ರೀತಿಯಾಗಿ ನನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀರಿ. ಸರಿಯೇ ಇದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಜೀವ ರಕ್ಷಣೆಯಂತಹ ಧನುಜರನ್ನು ನಿಮಗೆ ಬಿಟ್ಟು ಕೊಡುವುದಿಲ್ಲ. ಮುನಿಸತಿ ಎನ್ನಯ ವಚನವ ಮೀರುತ್ತ ಮತ್ತಲ್ಲರಿಯುವೆ ಬಂದಿಲ್ಲದಿರಲಿ. ಎಲ್ಲಾ ಮುನಿಸತಿಯೇ, ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಅಹಂಕಾರದಿಂದ ಆತನನ್ನು ಕಳಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ಇರುವೆಯಾ? ಖಂಡಿತವಾಗಿಯೂ ಹಾಗೆ ಭಾವಿಸಬಾರದು. ನೋಡು, ನಿನ್ನ ಘನ ಅಹಂಕಾರಕ್ಕೆ ನಾನು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನಂತೆ. ನೋಡು, ಈ ನನ್ನ ಸುದರ್ಶನ ಚಕ್ರದಿಂದ ನಿನ್ನ ಈ ತಲೆಯನ್ನು ಕಡಿಯುವಾಗ ಯಾರು ಬಂದು ತಡೆಯುತ್ತಾರೆ ನಾನು ನೋಡುತ್ತಿದ್ದೇನೆ. ಇಗೋ ನನ್ನ ಈ ಸುದರ್ಶನ ಚಕ್ರದಿಂದ ನಿನ್ನ ತಲೆಯನ್ನು ಕಳಕಳಿಸಿದಾನವರು ಹುಯ್ಯಲಿಡಿ ಯೋಗಮೋ ಕೆಳಗಿಣಿಸಿ ಮುಖ್ಯಸ್ಥನಾಗಿ ಯಜ್ಞವನ್ನು ಸಾಂಗವಾಗಿ ನೆರವೇರಿಸಿ ಆಶ್ರಮದತ್ತ ಬರುತ್ತಾ ಇದ್ದೇನೆ. ದೀರ್ಘಕಾಲದ ನನ್ನ ಗೈರು ಹಾಜರಿಯಲ್ಲೂ ಕೂಡ ನಿರಾಳವಾಗಿ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಅಂತಂದ್ರೆ ಅದರ ಅರ್ಥ ಏನು? ಮನೆ ಬಿಟ್ಟು ಹೋಗುವುದಕ್ಕೆ ನನಗೆ ಯೋಚನೆ ಇಲ್ಲ. ಯಾಕಂದ್ರೆ ಮನೆಯಲ್ಲಿ ಮಡದಿ ಮನೆಯ ಸುವಾರ್ತೆಯನ್ನು ನೋಡಿಕೊಳ್ಳುತ್ತಿದ್ದಾಳೆ ಅನ್ನುವಂತಹ ಧೈರ್ಯ. ನನ್ನ ಮನೆ ಅಂದ್ರೆ ನನ್ನ ಮನೆ ಅಲ್ಲ, ನನ್ನ ಆಶ್ರಮ. ಶಿಷ್ಯ ವರ್ಗ ಇರ್ತದೆ. ಇಡೀ ಆಶ್ರಮದ ಜವಾಬ್ದಾರಿಯನ್ನೂ ಹೊತ್ತುಕೊಂಡು ನಾನೇನಾದರೂ ಒಂದು ಸೂಚನೆಯನ್ನು ಕೊಟ್ಟರೆ ಆಲೋಚನೆ ಮಾಡಿ ಅದನ್ನು ನೆರವೇರಿಸುವಂತವಳು ನನ್ನ ಮನದನ್ನೇ ಖ್ಯಾತಿ ದೇವಿ. ಆ ಧೈರ್ಯದಲ್ಲಿಯೇ ನಾನು ಹೋದವ, ಆ ಧೈರ್ಯದಲ್ಲೇ ಹಿಂದೆ ಬರ್ತಾ ಇರುವವ. ಯಾವತ್ತೂ ನಾನು ಬರುವಾಗ ನಗುತ್ತಾ ನನ್ನನ್ನು ಸ್ವಾಗತಿಸಿ ಕಾಲನ್ನು ತೊಳೆದು ಕೈಯನ್ನು ಹಿಡಿದು ಒಳಗೆ ಕರ್ಕೊಂಡು ಹೋಗುವುದು ಅವಳ ಪದ್ಧತಿ. ಏನು ಆಶ್ಚರ್ಯ! ನೋಡ್ತಾ ಇದ್ದೇನೆ ರಂಗವಲ್ಲಿ ಇಲ್ಲ. ನನ್ನನ್ನು ಕರೆಯಬೇಕಾದಂತಹ ಮಡದಿ ಕಾಣಿಸುತ್ತಾ ಇಲ್ಲ. ಎಲ್ಲಿ ನೋಡಿದರಲ್ಲಿ ಸ್ವಚ್ಛತೆಗೆ ಹೆಸರುವಾಸಿಯಾದಂತಹ ನಮ್ಮ ಆಶ್ರಮ ಕಸದ ರಾಶಿಯಿಂದ ಕೂಡಿದೆ. ಏನು ಆಶ್ಚರ್ಯ! ಎಲ್ಲಿದ್ದಾಳೆ? ಯಾಕೆ ಕಾಣಿಸುತ್ತಾ ಇಲ್ಲ? ನೋಡ್ತೇನೆ. ಮಡಿದೆಯ ಮಮರಮಣಿ ಸತಿ ಗಡಣದೊಳಗಿ ನೀದ್ಯುಮಣಿ ಕಡುಪತಿ ವ್ರತಿ ನಿನ್ನುವನು ತಲೆ ಕಡಿದ ಪಾಪಿಯಾರವನು ಮಮರಮಣಿ ಸಹಿಸಿ
ಇಂತಹ ಒಂದು ಸನ್ನಿವೇಶ ನಡೆದು ಹೋಗುತ್ತದೆ. ಸಾವಿರಾರು ವರ್ಷಗಳ ತಪಸ್ಸನ್ನು ಆಚರಿಸಿ ಶ್ರೀಹರಿಯ ನಿಯಮದಂತೆ ಧರ್ಮ ಸಂಸ್ಥಾಪನೆಗಾಗಿ, ಧರ್ಮ ರಕ್ಷಣೆಗಾಗಿ ಶ್ರೀಹರಿಗೆ ನಾನು ಸಹಾಯಕನಾಗಿ, ಅಂದರೆ ಅವನ ಆಜ್ಞೆಯಂತೆ ಧರ್ಮ ರಕ್ಷಣಾ ಕಾರ್ಯದಲ್ಲಿ ಈ ಆಶ್ರಮದಲ್ಲಿ ಎಲ್ಲಿ ಬೇಕು, ಎಲ್ಲಿ ನನ್ನನ್ನು ಕರೆಯುತ್ತಾರೋ ಅಲ್ಲೆಲ್ಲ ಹೋಗಿ ಯಜ್ಞ ಯಾಗಾದಿಗಳನ್ನು ಬಂದು ಧರ್ಮ ಕಾರ್ಯವನ್ನು ಮಾಡುತ್ತಿದ್ದಂತಹ ನನಗೆ ಅನುಕೂಲೆಯಾಗಿ ಪತಿವ್ರತ ಧರ್ಮವನ್ನು ಸ್ವೀಕರಿಸಿಕೊಂಡು ನನ್ನನ್ನು ಈವರೆಗೆ ಬೆಳೆಸಿದ ಒಬ್ಬ ಧರ್ಮ ಪತ್ನಿ, ಒಬ್ಬ ಹೆಣ್ಣು ಹೇಗೆ ಸತಿಯಾಗಿರಬೇಕು ಅನ್ನುವುದಂತಹ ಆದರ್ಶವನ್ನು ಮೆರೆದಂತಹ ತುತ್ತಿನಲ್ಲಿ ಮಾತೆಯಾಗಿ, ಕ್ಷಮೆಯಲ್ಲಿ ಧರಿತ್ರಿಯಾಗಿ, ಸೂಚನೆಯಲ್ಲಿ ಆಲೋಚನೆಯಲ್ಲಿ ಮಂತ್ರಿಯಾಗಿ, ಕಾರ್ಯದಲ್ಲಿ ದಾಸಿಯಾಗಿ, ಯಾವ ರೀತಿಯ ಕೊರತೆಯನ್ನೂ ನನಗೆ ಮಾಡದೆ ನನ್ನ ಮದವನ್ನು, ನನ್ನ ಮದೆಯನ್ನು ಬೆಳಗುತ್ತಿದ್ದಂತಹ ಖ್ಯಾತಿ ದೇವಿ ಇವತ್ತು ನನ್ನನ್ನು ಅಗಲಿ ಹೋದಳೆ. ಯಾಕೆ, ಏನಾಯಿತು? ಅವಳಿಗೆ ಯಾಕೆ ಈ ದುರವಸ್ಥೆ ಬಂತು? ಹರೆಯ ಭಸ್ಮೀಭೂತವಸಗುವೇ ಸರ್ವ ನಾಶಗಳಾಗಲೆನ್ನುತ್ತಿರೆ ಸಿರಿವರನು ಭಯದಿಂದ ಮುನಿಪದ ಕೆರಗುತ್ತೆಂದ. ತಲೆಯನ್ನು ಕಡಿಯುವುದಕ್ಕೆ ಯೋಗ್ಯವಾದವಳು ಅವಳಲ್ಲ. ತಲೆಯನ್ನು ಕಡಿಸಿಕೊಳ್ಳುವಂತಹ ದುರವಸ್ಥೆ ಅವನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಯಾರು ಬಂದವರ ತಲೆಯನ್ನು ಕಡಿದಿದ್ದಾರೆ? ಯಾರು? ಹೀಗೆ ನಾನು ವಿಚಾರ ಮಾಡಿದಾಗ ಒಬ್ಬ ಯಾವನೋ ಹೇಳಿ ಇರಬೇಕು, ನಿಜವನ್ನು ಅರಿಯದೆ ಏನೋ ಕುಯುಕ್ತಿಯಿಂದ ಅಥವಾ ಯಾರದೋ ಮಾತುಗಳನ್ನು ಆಲಿಸಿ ಯಾರದೋ ಪಕ್ಷದ ಪರವಾಗಿ ಬಂದು ನನ್ನ ಮಡದಿಯ ತಲೆಯನ್ನು ಕಡಿದಿರಬೇಕು, ಅಥವಾ ಯಾರೋ ಹೇಳಿ ಇರಬೇಕು. ಇಂತಹ ದುಷ್ಕೃತ್ಯವನ್ನು ಮಾಡಿಯೂ ನನಗೆ ಕಾಣದಾಗೆ ಅವೆತಿರಬೇಕು, ಅಥವಾ ಇನ್ನೊಬ್ಬ ನಾನು ಎಲ್ಲವನ್ನೂ ಮಾಡಬಲ್ಲೆ, ನನ್ನನ್ನು ಎದುರಿಸುವವರು ಯಾರೂ ಇಲ್ಲ, ಈ ಭೃಗುಮುನಿಯಂತಹ ಮುನಿಯ ಶಾಪವನ್ನು ಕಡೆಗಣಿಸಲಾರೆ, ನಿನ್ನನ್ನು ನಾನು ಎದುರಿಸುತ್ತೇನೆ ಅನ್ನುವಂತ ಅಹಮ್ಮನ್ನು ಹೊಂದಿದ್ದಂತಹ ಪಾಪಿ ಇರಬೇಕು. ಎಲ್ಲಿದ್ದಾನೆ ಅವ? ಕಾಣಿಸಿದ್ರೆ ಅವನಿಗೆ ಗತಿ ಕಾಣಿಸುತ್ತಿದ್ದೆ. ಅದಕ್ಕಾಗಿ ಇನ್ನು ಸುಮ್ಮನಿರುವುದಲ್ಲ, ಈ ಬ್ರಹ್ಮಾಂಡವನ್ನೇ ಸುಟ್ಟು ಬಿಟ್ಟನೆ. ಯಾಕೆ ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ನಿರ್ಧಾರವನ್ನ ಕೈಗೊಳ್ಳುತ್ತಿದ್ದೀರಿ? ಆಗಿರುವಂತದ್ದು ಸಣ್ಣ ವಿಚಾರ ತಾನೆ. ಸುಮಾರು ವರ್ಷಗಳ, ಹಲವಾರು ವರ್ಷಗಳ ನಿಮ್ಮ ತಪಸ್ಸಿನ ಶಕ್ತಿಯನ್ನು ಯಾಕೆ ಕ್ಷಣ ಮಾತ್ರಕ್ಕೆ ನೀವು ಕಳೆದುಕೊಳ್ಳುತ್ತೀರಿ? ಶ್ರೀಹರಿ, ನನ್ನ ಮಡದಿಯ ಅಗಲಿಕೆಯಿಂದ ಕ್ಷಣ ಮಾತ್ರ ನಾನು ದುಃಖ ತಪ್ತನಾಗಿದ್ದೆ, ಕ್ರೋಧಗೊಂಡೆ, ಭೂಮಂಡಲವನ್ನೇ ಸುಡಬೇಕೆಂದು ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ನೀನು ನೀನು ಇಲ್ಲಿ ಇರುವುದು ನನಗೆ ಆಶ್ಚರ್ಯವಲ್ಲ. ನೀನು ಎಲ್ಲಾದರೂ ಇರಬಹುದು, ಆದರೆ ಸ್ವರ್ಗದಲ್ಲಿ ಇದ್ದುಕೊಂಡೇ ಇಲ್ಲಿನ ಅರಿವನ್ನು ಅರಿಯುವ ನೀನು ಇಂದು ಈ ಭೃಗುಮನಿಯ ಮನೆಯ ಒಳಗಿಂದ ಬರ್ತಾ ಇದ್ದೀಯ. ಹೌದು, ಈವರೆಗೆ ಎಲ್ಲಿದ್ದೆ? ಹಾಗಿದ್ದರೆ ನೀನೇ ಸಾಕ್ಷಿ. ಇಲ್ಲಿ ನಡೆದಂತಹ ಘಟನೆಗಳಿಗೆ ನೀನೇ ಸಾಕ್ಷಿಭೂತ ಅನ್ನೋದು ನಾನು ಬಲ್ಲೆ. ನನ್ನ ಮಡದಿಯ ತಲೆ ಹೇಗೆ ಧರೆಗೆ ಉರುಳಿತು ಹೇಳುವೆಯ? ಹೇಳುತ್ತೇನೆ ಕೇಳಿ. ತಮಾಸುರನೇ ಮೊದಲಾದ ರಾಕ್ಷಸರಿಗೆ ನಿಮ್ಮ ಮಡದಿ ಆಶ್ರಯವನ್ನು ಕೊಡುತ್ತಿದ್ದಳು. ಹಾಗಾಗಿ ಆ ರಾಕ್ಷಸರಿಗೆ ಆಶ್ರಯವನ್ನು ಕೊಡುವುದು ಉಚಿತವಲ್ಲ ಎಂಬುದಾಗಿ ನಾನು ಪರಿಪರಿಯಾಗಿ ಹೇಳಿದೆ. ಯಾರು ನೀನು? ಹೌದು, ಆಕೆ ಅದಕ್ಕೆ ನಿರಾಕರಿಸಿದಳು. ಬಿಟ್ಟುಕೊಡಲು ಮನಸ್ಸು ಮಾಡಲಿಲ್ಲ. ಹಾಗಾಗಿ ಬೇರೆ ಉಪಾಯವಿಲ್ಲದೆ ನಾನು ಈ ಕಾರ್ಯವನ್ನು ಎಸಗಬೇಕಾಯಿತು. ನನ್ನ ಮಡದಿಯ ತಲೆಯನ್ನು ನೀನು ಕಡಿದೆಯಾ? ಏನು ಆಶ್ಚರ್ಯ! ನನ್ನ ಮನೆಯನ್ನು ಸೂತಕದ ಮನೆಯನ್ನಾಗಿ ಮಾಡಿ ಪತ್ನಿಯನ್ನು ಕಳೆದುಕೊಂಡಂತಹ ವೇದನೆಯಲ್ಲಿ ನಾನಿದ್ದಾಗ ನೀನು ಬಂದು ನಿನ್ನ ಪತ್ನಿಯ ತಲೆಯನ್ನು ಕಡಿದವನು ನಾನೇ ಹೇಳುತ್ತಿರುವೆಯಲ್ಲ. ಹೌದು, ಯಾಕೆ ಕಡಿದೆ? ಆ ತಮಾಸುರರೇ ಮುಂತಾದಂತಹ ರಾಕ್ಷಸರಿಗೆ ಅವಳು ಆಶ್ರಯವನ್ನು ಕೊಟ್ಟಳು ಎಂಬುದಾಗಿ ಕಡಿದೆಯಾ? ತಪ್ಪೇನಿದೆ? ನನ್ನ ಮಡದಿ ಮಾಡಿದರಲ್ಲಿ ತಪ್ಪೇನಿದೆ? ಇದು ಈ ಭೂಲೋಕದ ಧರ್ಮ. ಆಶ್ರಯವನ್ನು ಬಯಸಿ ಬಂದವರು ಯಾರೇ ಆರ್ತರಾಗಿ ಬಂದರೆ ಅವರಿಗೆ ಆಶ್ರಯವನ್ನು ಕೊಡುವುದು ಈ ಆಶ್ರಮ ಧರ್ಮವೂ ಹೌದು. ನನ್ನ ಮಡದಿಯಾಗಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ. ಹಾಗಿದ್ದರೆ ಯಾಕೆ ಅವಳ ತಲೆಯನ್ನು? ಗೊತ್ತಾಯಿತು.
ಇದರಲ್ಲಿ ನಿನ್ನದೇ ಏನೋ ಒಂದು ಕುಯುಕ್ತಿ ಇದೆ. ನಿನಗೆ ಏನೋ ಆಗಬೇಕಾಗಿದೆ. ಅದಕ್ಕಾಗಿ ನೀನು ನೆಪವನ್ನು ಹೇಳುತ್ತಾ ಇದ್ದೀಯ. ಹರಿ, ನಾನು ಬಲ್ಲೆ. ಆದರೆ ನಿನ್ನ ಮೇಲೆ ನನಗೆ ಸಿಟ್ಟು ಯಾಕೆ ಗೊತ್ತಾ? ಯಾಕೆ? ಅನವರತವು ನಾನು ನನ್ನ ಧರ್ಮಪತ್ನಿಯು ಈ ಆಶ್ರಮದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ನಿನ್ನ ಆಜ್ಞೆಯನ್ನು ಚಾಚೂ ತಪ್ಪದೆ ಧರ್ಮ ಕಾರ್ಯದಲ್ಲಿ ನಿರತರಾದಂತಹ ನಮಗೆ ಈ ಶಿಕ್ಷೆಯೇ? ಮಹಾ ತಪಸ್ವಿ ಅನ್ನಿಸಿಕೊಂಡಂತಹ ಈ ಮೃಗುಮುನಿಗೆ ಪರಮಾತ್ಮ ನನ್ನ ಪತ್ನಿಯನ್ನು ನೀನು ಕೊಂದೆ. ನಾನು ಅವಳ ಪತಿ, ನೀನು ಲೋಕದ ಪತಿ ಎನ್ನುವಂತಹ ಹಮ್ಮು ನಿನಗೆ ಈಗ ಅರ್ಥವಾಯಿತು. ಈ ಭೂಲೋಕದಲ್ಲಿ ಬಂದು ಭೂಲೋಕದ ನಿಯಮವನ್ನು ಅತಿಕ್ರಮಣ ಮಾಡಿ ನಿನ್ನ ಸುದರ್ಶನದ ಬಲವನ್ನು ಈ ಭೂಮಿಯಲ್ಲಿ ತೋರಿಸಿದೆ ಅಂತಾದ್ರೆ, ನಮ್ಮ ಈ ಭೂಮಿ ಧರ್ಮ ಭೂಮಿಯಲ್ಲಿ ನಾವು ಹೇಗಿದ್ದೇವೆ, ಧರ್ಮವನ್ನು ಹೇಗೆ ಆಚರಿಸುತ್ತಿದ್ದೇವೆ ಎನ್ನುವುದು ನಿನಗೆ ತಿಳಿದಿಲ್ಲ. ಅದಕ್ಕಾಗಿ ನೀನು ಹೀಗೆ ಬಂದೆಯಲ್ಲ, ನೀನು ಹೀಗೆ ಬರುವುದಲ್ಲ. ಮೂರು ಲೋಕ ಅಧ್ಯಕ್ಷನೆಂಬ ಚಿನ್ಮಯ ಜಗದ್ರಕ್ಷಕ, ನೀನೇ ಈ ಭೂಲೋಕದಲ್ಲಿ ಬಂದು ಅಧರ್ಮದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ. ಇದು ಕರ್ಮಭೂಮಿಯ ಒಂದು ನಿಯಮವನ್ನು ಮೀರಿರುವುದರಿಂದ ನೀನೇ ಮಾಡಿದ್ದು ಸರಿ ಅನ್ನುವ ಅಹಮ್ಮು. ನೀನು ದೇವರೇ ಆದರೂ ಕೂಡ ನಿನ್ನ ಭಕ್ತನಾಗಿ ಈ ಸಂದರ್ಭದಲ್ಲಿ ನಾನು ಸಹಿಸುವವನಲ್ಲ. ಈ ಭೂಲೋಕದ ನಿಜವಾದ ಅರ್ಥ ಏನು, ಈ ಕರ್ಮ ಭೂಮಿಯ ಸಾರ್ಥಕ್ಯ ಏನು ಅಂತ ನಿನಗೆ ತಿಳಿಬೇಕಾದ್ರೆ ನೀನೀಗ ಒಂದು ಕತ್ತು ಬಂದಾಗಿ ಒಂದೇ ಬಂದಿಯಲ್ಲ, ಹೀಗೆ ಬರುವುದಲ್ಲ, 10 ಬಾರಿ ಈ ಭೂಮಿಯಲ್ಲಿ ಅವತರಿಸಬೇಕು. ಅಷ್ಟೇ ಅಲ್ಲ, ನನ್ನ ಮಡದಿಯನ್ನು ನಾನು ಕಳೆದುಕೊಂಡು ಇರುವಂತಹ ವಿರಹ ವೇದನೆ ಏನು, ಪತಿಯನ್ನು ಕಳೆದುಕೊಂಡರೆ ಒಬ್ಬ ಪುರುಷನಿಗೆ ಆಗುವಂತಹ ನೋವೇನು ಅನ್ನುವುದನ್ನ ಒಂದು ಅವತಾರದಲ್ಲಿ ನೀನು ಅನುಭವಿಸಲೇಬೇಕು. ಇದು ನನ್ನ ಶಾಪ. ಇದನ್ನು ಉಪಯೋಗಿಸಿಕೊಂಡು ನೀನು ಮುಂದೆ ಏನು ಮಾಡುತ್ತೀಯೋ ನಿನಗೆ ತನುಜರ ಬದಿಗೆ ಮುಂದನುವಾಯ್ತು ಶಾಪವೆಂದೆನು ತಲಿ ಸಮಯ ಸಾಧಿಸುತ್ತ ಶಾಪವೆಂದೆನು ತಲಿ ಸಮಯ ಸಾಧಿಸುತ್ತ ಚಿನುಮಯ ವೈಕುಂಠವನು ಚಿನುಮಯ ವೈಕುಂಠವನು ಸೇರಲಿದ ದಿನಯನ ನೊಲಿಸಿ ಭಾರ್ಗವನು ತನುಜರ ಬದಿಗೆ ಮಾತನುವಾಯ್ತು ಶಾಪವು ಎನ್ನುತ್ತಲಿ ಶ್ರೀವರ ಶ್ರೀವರ ಭೃಗುಮುನಿ ಕೊಟ್ಟಂತಹ ಶಾಪವನ್ನ ಶಿರಸ ಪರಿಗ್ರಹಿಸುತ್ತೇನೆ. ಮುಂದೆ ದಾನವರ ವಧೆಗಾಗಿ ನನಗೆ ಕೊಟ್ಟಂತಹ ಶಾಪವನ್ನ ನನಗೆ ಸಿಕ್ಕಂತಹ ವರ ಎಂದು ಪರಿಗಣಿಸಿ ಸಮಯ ಸಿಕ್ಕಾಗ ದಾನವರ ವಧೆಗಾಗಿ ಅದನ್ನ ಉಪಯೋಗಿಸಿಕೊಳ್ಳುತ್ತೇನೆ. ಇದೀಗ ಸದ್ಯಕ್ಕೆ ವೈಕುಂಠವನ್ನ ಸೇರಿಕೊಳ್ಳುತ್ತೇನೆ.
ಸುಡುವೆಯ ದಂಡವನು ಇರಿಂಚಿಯ ಮೃಡ ಹರಿಯುರಗರನು ಬಿಡುಗಣ್ಣರನ್ನು ಬಾಳ ಕೊಡೆದರುವ ಅಧಿಕಾರ ಪಡವೆನಿಂದಾಡಿದನು. ಈ ಋಷಿ ಮುನಿಗಳ ಶ್ರಮದಲ್ಲಿ ಶಾಂತಿಯನ್ನು ಪಡೆಯಬೇಕೆಂಬುದಾಗಿ ಸೇರಿಕೊಂಡರೆ ಆ ಭಯೋತ್ಪಾದಕರು ಇಲ್ಲಿಗೂ ಬಂದರಲ್ಲ, ಇಲ್ಲಿನ ಶಾಂತಿಯನ್ನ ಕೆದಡಿಸಿದ್ದಾರೆ ಹಾಗೂ ನಮ್ಮ ಇರವನ್ನ ಕಂಡುಕೊಂಡಿದ್ದಾರೆ. ದೇವತೆಗಳಿಗೆ ಶಾಪ ಮುಟ್ಟಿಸುವಷ್ಟು ಈ ತಮಾಸುರ ಸಫಲನಾಗಿದ್ದಾನೆ ಎಂಬುದಾಗಿ ಒಂದು ತರಹದ ವಿಜಯವನ್ನು ನಾವು ಗಳಿಸಿದ್ದಾಯ್ತು. ಆದರೆ ಆ ದೇವತೆಗಳನ್ನ ಬಿಡಬಾರದು. ದೇವತೆಗಳ ಉಸಿರೆನಿಸಿದಂತಹ ಈ ಜಗತ್ತಿನ ಬೆಳಕೆನಿಸಿದಂತಹ 4 ವೇದಗಳನ್ನ ಬಗಲಲ್ಲಿ ಇಟ್ಟುಕೊಂಡು ಸಾಗರ ತಳವನ್ನು ಸೇರುತ್ತೇವೆ. ಆದರೂ ದಿನನಿತ್ಯದ ಕಾರ್ಯವೈಖರಿಯಿಂದ ನಾವು ಹಿಂದುಳಿಯಬಾರದು. ಹಾಗಾಗಿ ಈಗ ಸಂಧ್ಯಾಕಾಲ ಸಮೀಪಿಸುತ್ತಾ ಇದೆ. ಸರಿ, ಇನ್ನೂ ತಡ ಮಾಡದೆ ಇಲ್ಲೇ ಹರಿಯುತ್ತಿರುವಂತಹ ಕೃತಮಾಲಾ ನದಿಯಲ್ಲಿ ಮಿಂದು ಆ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ, ತೆರಳುತ್ತೇನೆ. ಒಂದು ದಿನ ಭೂಮಿ ಬಲು ನದಿಯೊಳಗಂದು ಭಾಸ್ಕರ ಗರ್ಘ್ಯ ಕೊಡುತ್ತಿರಿ ಬಂದು
ಅತಿ ಕಿರಿದಾದ ಮತ್ಸ್ಯವು ಒಂದು ಕರಗಿ ಇದೇನು ಆಶ್ಚರ್ಯವಿದು. ಸ್ನಾನ ಮಾಡಲೆಂದು ನದಿಗೆ ಇಳಿದವನಿದ್ದೇನೆ. ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕೆಂದು ಅಂಜಲಿಯನ್ನೆತ್ತಿದಾಗ ಕಿರಿದಾದ ಮತ್ಸ್ಯವೊಂದು ನನ್ನ ಕೈಯೊಳಗೆ ಬಂದು ಸೇರಿದೆ. ಅದನ್ನು ಮತ್ತೆ ನದಿಗೆ ಬಿಟ್ಟವನಿದ್ದೇನೆ. ಆದರೆ ತನ್ನ ಪ್ರಾಣವನ್ನು ಉಳಿಸಬೇಕಾಗಿ ಆ ಮತ್ಸ್ಯವು ಕೇಳಿಕೊಳ್ಳುತ್ತಾ ಇದೆ. ಹಾಗಾಗಿ ಅದರ ಪ್ರಾಣ ರಕ್ಷಣೆಯ ಜವಾಬ್ದಾರಿ ನನ್ನದು. ಅದನ್ನು ನನ್ನ ಕಮಂಡಲದ ಒಳಗೆ ಹಾಕಿದವನಿದ್ದೇನೆ. ದಿನ ಕಳೆಯುತ್ತಾ ಹೋದಂತೆ ಅದರ ದೇಹದ ಗಾತ್ರವು ಬೆಳೆಯುತ್ತಾ ಹೋಯಿತು. ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದ ಹಾಗೆ ಅದನ್ನು ಕಮಂಡಲದಿಂದ ಕೆರೆಗೆ, ಕೆರೆಯಿಂದ ನದಿಗೆ ಬಿಟ್ಟವನಿದ್ದೇನೆ. ಈಗ ಅದಕ್ಕೆ ನದಿಯೂ ಸಾಕಾಗುವುದಿಲ್ಲ. ಹಾಗಾಗಿ ಅದನ್ನು ಈಗ ಸಮುದ್ರಕ್ಕೆ ಸೇರಿಸಬೇಕಾಗಿದೆ. ಈ ಮತ್ಸ್ಯವನ್ನು ಸಮುದ್ರಕ್ಕೆ ಸೇರಿಸುತ್ತೇನೆ. ಏನು ಆಶ್ಚರ್ಯವಿದು! ಇಡೀ ಸಾಗರವೇ ತಲ್ಲಣಗೊಳ್ಳುತ್ತಿದೆಯಲ್ಲ, ಏನಿದು? ನಯನ ಚೀರಾಣವ ಜಯನ ನಾರಾಯಣ ನೀರದ ದಳನಯನ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಾರಮಣ ನಾರಾಯಣ ಚೀರಾಣವ ಜಯನ ನಾರಾಯಣ ನೀರಜ ದಳ ನಯನ ಜಯ ಜಯ ಬೆದರದಿರೋ ಧರಣಿ ಪಾಲ ಮುಂದಗಿ ನೊದಗಿ ಭೂಮಿ ಪ್ರಳಯ ಕಾಲ ಉದಗಿ ನ್ಯೂನ ಬೆರಚಿಸಿ ಸಕಲವನು ಚದುರ ನೀನ ದೊರುಳಿರಿಸಿ ಧರ್ಮನಿಷ್ಠನೂ ನೀನು, ಸತ್ಯವಂತನೂ ನೀನು.
ಸಣ್ಣ ಮೀನಾಗಿದ್ದ ನನ್ನನ್ನು ಕೆರೆಗೆ ಸೇರಿಸಿದೆ. ದೇಹ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋದಂತೆ ನದಿಗೆ ಸೇರಿಸಿದೆ. ಕೊನೆಗೆ ನನ್ನನ್ನು ಸಾಗರವನ್ನು ತಲುಪಿಸಿದೆ. ಸಾಗರಕ್ಕೆ ಬಿಟ್ಟ ಕ್ಷಣದಲ್ಲಿ ದೇಹ ದೀರ್ಘಾಕಾರವಾಗಿ ಬೆಳೆಯಿತು. ಆದರೆ ಈಗ ನಿನ್ನನ್ನು ನೋಡುವುದಕ್ಕೆ ಬಂದಿದ್ದೇನೆ. ಸತ್ಯವ್ರತ, ಹರಿಭಕ್ತ ನೀನು. ನಿನ್ನೆದುರಿಗೆ ಬಂದವ ನಾನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮತ್ಸ್ಯಾವತಾರಿಯಾಗಿ ನಿನ್ನ ಕಣ್ಣೆದುರು ಬಂದು ಗೋಚರಿಸಿದ್ದೇನೆ. ನಾನು ಬರುವುದಕ್ಕೂ ಒಂದು ಕಾರಣವಿದೆ. ಸತ್ಯವ್ರತ, ಇನ್ನೇನು ಕೆಲವೇ ದಿವಸಗಳಲ್ಲಿ ಸರ್ವ ಲೋಕಗಳಲ್ಲಿ ಜಲಪ್ರಳಯವಾಗುವುದಕ್ಕುಂಟು. ಹಾಗಾಗಿ ನೀನು ನನ್ನ ಭಕ್ತನಲ್ಲವೇ? ನಿನ್ನನ್ನು ರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ನೀನು ಒಂದು ಕಾರ್ಯವನ್ನು ಮಾಡಬೇಕು. ದೊಡ್ಡದಾದಂತಹ ಒಂದು ನಾವೆಯನ್ನು ನೀನು ರಚಿಸಬೇಕು. ಆ ನಾವೆಯಲ್ಲಿ ಸರ್ವ ಔಷಧಿಗಳ ಬೀಜವನ್ನು ನೀನು ಅದರಲ್ಲಿ ಇರಿಸಬೇಕು. ಅಲ್ಲದೆ ನಿನ್ನ ಮಡದಿಯನ್ನು ಅದರಲ್ಲಿರಿಸು. ಜಲಪ್ರಳಯವಾಗುವಂತಹ ಸಂದರ್ಭದಲ್ಲಿ ನಿನ್ನನ್ನು ನಾನು ರಕ್ಷಿಸುತ್ತೇನೆ, ಬೆದರಬೇಡ. ಆಗಲೇ ಹೋಗ್ತಿರಳು. ಸೀಳು ತುಂಬುದೆ ತಲುಪು ಕಲಗಿ ನೀರು ಸಮಾನ ಚಚಬಾಳಿ ಬೆಳೆಯ ಕುಳಗಾಲ. ಸತ್ಯವ್ರತನಿಗೆ ಅಭಯದ ವಾಣಿಯನ್ನಿತ್ತಿದ್ದೇನೆ. ಆದರೆ ನಾನು ಈ ರೀತಿಯಾಗಿ ಬರುವುದಕ್ಕೆ ಮಹತ್ತರವಾದಂತಹ ಒಂದು ಕಾರಣವಿದೆ. ದುರುಳನಾದಂತಹ ತಮಾಸುರ ಬ್ರಹ್ಮನಲ್ಲಿದ್ದ ವೇದಗಳನ್ನು ಅಪಹರಿಸಿ ಸಮುದ್ರ ಅಡಿಯಲ್ಲಿ ಇರಿಸಿದ್ದಾನಂತೆ. ಹಾಗಾಗಿ ನನ್ನ ಬಾಲಗಳನ್ನು ಅಲ್ಲಾಡಿಸುತ್ತಾ ಸಮುದ್ರದೊಳಗೆ ಸೀಳುತ್ತೇನಂತೆ. ನಿಲ್ಲೋ ಜಲದಿ ಹುಳವೇ, ನಿಲ್ಲೋ ನಿಲ್ಲೋ ಜಲದಿ ಹುಳವೇ. ವಾರಿಧಿಯನ್ನು ಬುಲ್ಲೆಬ್ಬಿಸುವ ಪರವೇ, ಹುಲ್ಲ ಜೀವಿಗಳನ್ನು ತಿಂದು ತೊಕ್ಕಿದ ಗರ್ಭ ಎಲ್ಲ ತೀರಿತು ಮತ್ಸ್ಯವೇ. ಈ ಸಾಗರವೇ ಅಲ್ಲೋಲ ಕಲ್ಲೋಲವಾಗುವಂತಹ ಸಂದರ್ಭದಲ್ಲಿ ಯಾರು ಏನು ಎಂಬುದಾಗಿ ಬಂದು ನೋಡಿದರೆ ನಿಂತದ್ದು ಒಂದು ಇದೆ ಮೀನು. ಈ ತಮಾಸುರನ ಮುಂದೆ ಮೀನೊಂದು ಬಿದ್ದು ಬಾಲಾಲು ಕಾಣಿಸ್ತಾ ಇದೆ. ಯಾರು ನೀನು? ಯಾಕಾಗಿ ಬಂದೆ? ಹೀಗೇಕೆ ಮಾಡಿದೆ? ಬಗಳು ತರಳು. ಚೋರ
ಪ್ರಥಮ ನಿನ್ನ ದೈತ್ಯ ನಡೆಗಳ ತಿಳಿದಿದ್ದ ಐದದ್ದೇನು ಮತ್ಸ್ಯವೇ ತಮ ಎಂದರೆ ಏನು ಗೊತ್ತಾ ನಿನ್ನ ಏನು ಕತ್ತಲೆ ಎಂದು ಅರ್ಥ. ಆ ಕತ್ತಲೆಯ ಜ್ಞಾನವುಳ್ಳವನು ನೀನು. ಏಯ್ ದುರುಳ, ಏನು ದುಷ್ಟ, ನೀಚ, ಬ್ರಹ್ಮನಿಂದ ವೇದವನ್ನು ಅಪಹರಿಸಿದ ದುಷ್ಟ. ಅದನ್ನು ಕೊಟ್ಟೆಯಾದರೆ ಲೇಸು, ಇಲ್ಲದಿದ್ದರೆ ಆದರೆ ನಿನ್ನನ್ನು ಕತ್ತಲಲ್ಲಿ 14 ಲೋಕವೆನ್ನ ಉದತಿಯೊಳ್ ಬದುಕುವ ಹದಗೆಟ್ಟ ಪ್ರಾಣಿಯ ತದೈವನಾಗಿಲ್ಲ. ಮತ್ಸ್ಯ ಏನಿಲ್ಲ, ನನ್ನಿಂದ ವೇದವನ್ನ ಬಿಡಿಸಿಕೊಂಡು ಹೊರಡ್ಲಿಕ್ಕೆ ಬಂದವ. ನೋಡು, ನೀನು ಮೀನು, ಇನ್ನಂತಹ ಮೀನುಗಳನ್ನ ಕಚ್ಚಿ ಕಡಿದು ತಿಂದವ. ಅಲ್ಲ, ನೀನು ಮೀನು ತಿನ್ನುವುದು ಹೌದಾ? ಇವತ್ತು ಅಲ್ಲಿಗೆ ತಾಗಿಸದೆ ನುಂಗಿಯನ್ನು ನೋಡು. ಅಲ್ಲ, ನೀನು ಮೀನು ತಿನ್ನುವುದು ಹೌದಾ? ಮಾಡಿ ತೋರಿಸ್ತೇನೆ. ಹೌದಾ? ಲೋಕಪಾಲಕನು ತಾನು ಮೂರ್ಖರ ಬದಿಗೆ ಜಾಗೃತಿಯಿಂದಲೇ ಈ ಕಡೆಗೆ ತಂದೇನು. ಕೊಚ್ಚುದು ನೀನಾ? ನೀನು ತಿನ್ನುವುದು ಹೌದಾ? ನಿನ್ನನ್ನು ನೋಡುವಾಗ ನೀನು ತಿನ್ನುವ ಹಾಗೆ ಅನ್ನಿಸ್ತದ? ನೋಡಯ್ಯ, ನೋಡುವುದಕ್ಕೂ ತಿನ್ನುವುದಕ್ಕೂ ವ್ಯತ್ಯಾಸ ಉಂಟು. ನಾನು ತಿನ್ನುವುದರ ಬಗ್ಗೆ ನಿನಗೆ ಸಂಶಯ ಬೇಡ. ಜಾಸ್ತಿ ಮಾತನಾಡಿದರೆ ಕೊಂದು ಮುಗಿಸಿ ನಿನ್ನನ್ನು ಈ ಕತ್ತಲಲ್ಲಿ ನಾನು ತೆಗೆದರೆ ಪವಿತ್ರ ನಿತ್ಯ ಸನ್ನುತಿ ಪಾತ್ರ ಮತ್ತೆ ಪವರದ ದೈತ್ಯಾನ್ವಯ ಗಜ ಮುಕ್ತ ಪಂಚವಕ್ರ ಪವಿತ್ರ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ಜಯ ಜಯ
ಈಗಾಗಲೇ ನಾನು ವಧಿಸಿದ್ದೇನೆ. ನಿನ್ನನ್ನು ನಾವೆಯನ್ನು ಕಟ್ಟಿದೆ ಎಂಬುದಾಗಿ ತಿಳಿಯುತ್ತೆ. ಅದಕ್ಕಾಗಿ ನಿನ್ನನ್ನು ನಾನು ಸಾಗರದಲ್ಲಿ ಜಲಪ್ರಳಯವಾಗುವಂತಹ ಸಂದರ್ಭದಲ್ಲಿ ನಿನ್ನನ್ನು ನಿನ್ನ ಸರ್ವರನ್ನು ರಕ್ಷಿಸಿದ್ದೇನೆ. ಇನ್ನು ಮತ್ಸಾವತಾರಿಯಾದ ನಾನು ಅದೃಶ್ಯನಾಗುತ್ತೇನೆ. ಜಯ ಜಯ. ರಾಜೇಂದ್ರ ರಾಘವನು ರಾಜೇಂದ್ರ ರಾಘವನು ರಾಧಿಸುವ ಕವಿಗಳಾಳ್ತನದ ಅದಸಕ್ಕೆ ತಲೆದೂಗಿ ರಾಜಸಕ್ಕೆ ತಲೆದೂಗಿ
ರಾಜ ತೇಜದಳು ದಿನ ರಾಜನಡುಗನ ನೋಡಿ ನುಡಿದ ಅನುಜ ಲಕ್ಷ್ಮಣ ಅಗ್ರಜ ಹನುಮಂತ ಸುಗ್ರೀವ ರಘು ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನತಿ. ಸ್ತ್ರೀಯರ ಚಿತ್ತವನ್ನು ಹಾಗೂ ಪುರುಷನ ಭಾಗ್ಯವನ್ನು ಭಗವಂತನಿಗೂ ಊಹಿಸುವುದಕ್ಕೆ ಅಸಾಧ್ಯವಂತೆ. ಹಾಗಿರುವಾಗ ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ನಮಗೆ ಅದು ಹೀಗೆ ಎನ್ನುವ ಹಾಗೆ ಆಡುವುದಕ್ಕುಂಟೆ. ಈ ವಿಚಾರ ನನ್ನ ಬದುಕಿನಲ್ಲಿ ನಡೆದಂತಹ ಒಂದು ಸತ್ಯ. ಇನ್ನೇನು ಸಪ್ತಸಾಗರದ ತೀರ್ಥವನ್ನು ನನ್ನ ಶಿರದಲ್ಲಿ ಪ್ರೋಕ್ಷಿಸಿ ಪಟ್ಟಾಭಿಷಿಕ್ತನಾಗಬೇಕಿತ್ತು. ತೀರ್ಥರೂಪರ ಮನದ ಮಾತಿನಂತೆ ಅದೆಲ್ಲವೂ ಬದಲಾಗಿ ಹೋಯಿತು. ಮಾತೆ ಕೈಕೆಯ ಮಾತಿನಂತೆ ಅವರಾಡಿರುವ ಮಾತಿನ ಮರ್ಮವನ್ನರಿತಂತಹ ನಾನೇ ವನಕ್ಕೆ ಹೋಗಿ ಬರುತ್ತೇನೆ ತೀರ್ಥರೂಪರ ಎನ್ನುವ ಹಾಗೆ ಆಡಿ ಹೊರಟು ನಿಂತವ. ಕಾಡಿಗೆ ಹೋಗಬೇಕಾದದ್ದು ನಾನು ಓರ್ವನೆ. ಆದರೆ ಅನುಜ, ನೀನು ನನ್ನ ಜೊತೆಯಾಗಿ ಹೊರಟು ಬಂದೆ. ನಿಜ. ಆಟದಲ್ಲಿಯೂ ಪಾಠದಲ್ಲಿಯೂ ಎಳವೆಯಿಂದಲೂ ಇಲ್ಲಿಯ ತನಕ ನನ್ನ ಜೊತೆಯಾಗಿದ್ದಂತಹ ನೀನು ಕಾಡಿಗೆ ಹೊರಟಂತಹ ಕಾಲಕ್ಕೆ ಅಣ್ಣ ನಿನ್ನನ್ನು ನಾನು ಬಿಟ್ಟಿರುವುದಿಲ್ಲ, ನಾನೂ ಬರುತ್ತೇನೆ ಎನ್ನುವ ಹಾಗೆ ಆಡಿದವ. ಸತ್ಯ. ಹಾಗಾಗಿ ನೀನು ಹೊರಟು ಬಂದೆ. ಮಾತ್ರವಲ್ಲ, ನನ್ನ ಮನದನ್ನೇ ಆದಂತಹ ಸೀತೆ ಆಕೆಯು ನನ್ನ ಜೊತೆಯಾಗಿ ಬಂದವಳು. ನಾವು ಮೂವರು ವನಾಂತರಕ್ಕೆ ಹೊರಟು ನಿಂತವರು. ಸಾಗುತ್ತಾ ಸಾಗುತ್ತಾ ಕಾಡಿನಲ್ಲಿ ವಾಸವಾಗಿದ್ದಂತಹ ಕಾಲಕ್ಕೆ ಕಾಲವೇ ಕಳೆದ ಬಳಿಕ ನಾನು ಕಾಡಿಗೆ ಹೋದಂತಹ ವಿಚಾರವನ್ನು ಅರಿತಂತಹ ಅನುಜನಾದಂತಹ ಭರತ ಸರ್ವ ಸೇನೆಯನ್ನು ಕೂಡಿಕೊಂಡು ಸರ್ವರನ್ನು ಕೂಡಿಕೊಂಡು ಕಾಡಿಗೆ ಬಂದ. ಎಲ್ಲರನ್ನು ಕೂಡಿಕೊಂಡು ಬಂದಂತಹ ಆತ, ಅಣ್ಣ ನೀನು ಮರಳಿ ಈ ಪುರಕ್ಕೆ ಬರಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಪಿತೃವಾಕ್ಯವನ್ನೇ ದೀಕ್ಷೆಯಾಗಿ ಕೈಗೊಂಡಂತಹ ನಾನು ಅವರ ಮಾತನ್ನು ಈಡೇರಿಸದೆ ಹಾಗೆ ಹಿಂದೆ ಬರುವುದು ಸರಿಯಲ್ಲ ಎನ್ನುವ ಹಾಗೆ ಆತನಿಗೆ ಆಡಿ ಆತನನ್ನು ಹಿಂದೆ ಕಳುಹಿಸಿಬಿಟ್ಟೆ. ಆ ಬಳಿಕ ಅಲ್ಲಿಂದ ಮುಂದುವರಿದಂತಹ ನಾವು ಪಂಚವಟಿಯನ್ನು ಸೇರಿದೆವು. ಪರ್ಣಕುಟೀರವನ್ನು ಮಾಡಿ ಅಲ್ಲೇ ವಾಸವಾಗಿದ್ದೆವು. ಅಲ್ಲಿಯ ನಮ್ಮ ಬದುಕಿನ ಒಂದು ವಿಶೇಷವಾದ ತಿರುವನ್ನು ನಾವು ಕಂಡುಕೊಂಡವರು. ಮಾಯದ ಜಿಂಕೆ. ಕಾಡೆನ್ನುವುದು ಮಾಯಾವಿಗಳೇ ಆದಂತಹ ರಾಕ್ಷಸರಿಗೆ ಅದು ವಾಸಸ್ಥಳ ಎನ್ನುವುದು ನಾನು ಅರಿತವನೇ. ಈ ವಿಚಾರವನ್ನು ಮನದನ್ನೇ ಆದಂತಹ ಸೀತೆಗೂ ನಾನು ಅರುಹಿದ್ದೆ. ಆದರೆ ಮಾಯಾ ಜಿಂಕೆಯನ್ನು ಕಂಡಂತಹ ಸೀತೆ ಅದನ್ನು ಬೇಕು ಎನ್ನುವ ಹಾಗೆ ಹಂಬಲಿಸಿದಳು. ಬೇಡ ಸೀತೆ, ಅದು ಇದೆಲ್ಲವೂ ರಾಕ್ಷಸರ ಮಾಯೆ ಎನ್ನುವ ಹಾಗೆ ನಾ ಆಡಿದರು ಆಕೆ ನನ್ನ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿರಲಿಲ್ಲ. ಯಾಕೆಂದರೆ ಅಸುರರ ಮಾಯೆಗೆ ಆಕೆ ಆಗಲೇ ಒಳಗಾಗಿದ್ದವಳು. ಹಾಗಾಗಿ ಅವಳ ಹಠದಂತೆ ಮಾಯಾ ಜಿಂಕೆಯನ್ನು ತರುವುದಕ್ಕೆ ನಾನೇ ಹೊರಟು ನಿಂತೆ. ನಿನ್ನನ್ನೇ ರಕ್ಷಣೆಗಾಗಿ ಅಲ್ಲಿಯೇ ಉಳಿಸಿ ನಾನು ಹೋದವನು. ಏನೋ ನನ್ನ ಸ್ವರದಂತೆ ಕೇಳಿಸಿತು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಕಾಣುವುದಕ್ಕೆ ನಿನ್ನನ್ನೇ ಕಳುಹಿಕೊಟ್ಟವಳಲ್ವೇ ಸೀತೆ? ಹೌದು. ಯಾವುದೋ ಒಂದು ಜಿಂಕೆಗೆ ಬಾಣವನ್ನು ಪ್ರಯೋಗಿಸಿ ಮರಳಿ ನನ್ನ ಗುಡಿಸಲನ್ನು ಬಂದು ಸೇರುವಂತಹ ಕಾಲಕ್ಕೆ ಪರ್ಣಕುಟೀರದಲ್ಲಿ ನೀನೂ ಇರಲಿಲ್ಲ, ಸೀತೆಯೂ ಇರಲಿಲ್ಲ. ಎಲ್ಲಿ ಹೋಗಿದ್ದಾಳೆ ಎನ್ನುವ ಹಾಗೆ ತೋಚದೆ ಚಿಂತಾಕ್ರಾಂತನಾದೆ. ನಾವೀರ್ವರೂ ಆಕೆಯನ್ನು ಅರಸಿದೆವು. ಬೆಟ್ಟ ಗುಡ್ಡ ಕಾಡು ಎಲ್ಲ ಕಡೆ ನಾವು ಹುಡುಕಿದರೂ ಆಕೆ ಸುಳಿವೇ ಇಲ್ಲದಂತಾಯಿತು. ಬಹಳಷ್ಟು ವ್ಯತಿತ ಮಾನಸರಾದಂತಹ ನಾವು ಹಾಗೆ ಮುಂದುವರಿಯುತ್ತಾ ಆಕೆಯನ್ನು ಅನ್ವೇಷಿಸುತ್ತಾ ಮುಂದುವರಿಯುತ್ತಾ ಜಟಾಯುವಿನ ಮೂಲಕ ಒಂದು ಸತ್ಯವನ್ನು ತಿಳಿದೆವು. ರಾವಣನೇ ಯಾವುದೋ ಒಂದು ವೇಷವನ್ನು ಮಾಡಿ ಆಕೆಯನ್ನು ಕರೆದೊಯ್ದಿದ್ದಾನೆ ಎನ್ನುವಂತಹ ಸತ್ಯವನ್ನು ತಿಳಿದಂತಹ ನಾವು ಹೇಗಾದರೂ ಆತನನ್ನು ಹುಡುಕಿ ಮರಳಿ ಸೀತೆಯನ್ನು ಪಡೆಯಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಂಡು ಅಲ್ಲಿಂದ ಮುಂದುವರಿಯುತ್ತಾ ಮತ್ತಷ್ಟು ಅನೇಕ ಪ್ರಕರಣಗಳನ್ನೇ ನಾವು ಉತ್ತರಿಸಿದೆವು. ಸುಗ್ರೀವನ ಸಖ್ಯವೂ ಆಯಿತು, ವಾಲಿಯ ವಧೆಯೂ ಆಯಿತು. ಆ ಬಳಿಕ ರಾವಣ ಇರುವುದು ಲಂಕಾ ರಾಷ್ಟ್ರದಲ್ಲಿ ಎನ್ನುವಂತಹ ವಿಚಾರವನ್ನು ತಿಳಿದಂತಹ ನಾವು ಅಲ್ಲಿಗೆ ಸೇರಬೇಕಿದ್ದರೆ ಶರದಿಯನ್ನು ದಾಟಿ ನಾವು ಹೋಗಬೇಕಾಗುತ್ತದೆ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟುವುದಕ್ಕೆ ಶರದಿಗೆ ಸೇತುವನ್ನೇ ಬಲಿದೆವು. ನಳನು ನೀಲನು ಅವರೆಲ್ಲರ ಸಾಹಸದ ಮೂಲಕ ಶರದಿಗೆ ಸೇತುವನ್ನು ಬಲಿದು ಲಂಕಾ ನಗರಿಯನ್ನು ಸೇರಿದೆವು. ನೇರವಾಗಿ ಹೋಗಿ ಕಾಳಗವನ್ನು ಮಾಡುವುದೇ.
ಖಂಡಿತವಾಗಿಯೂ ಅಲ್ಲ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯಾದರೂ ತಪ್ಪನ್ನೆಸಗುವುದು ಸಹಜ. ತಪ್ಪನ್ನು ತಿದ್ದುಕೊಳ್ಳುವುದಕ್ಕೊಂದು ಅವಕಾಶವನ್ನು ಕೊಡಬೇಕು. ಆದುದರಿಂದಲೇ ವಾಲಿಯ ಮಗನಾದಂತಹ ಅಂಗದನ ಮೂಲಕ ಸಂಧಾನವನ್ನು ಮಾಡುವಂತಹ ಒಂದು ಯತ್ನದಲ್ಲಿ ಮುಂದಾದೆವು. ಸಂಧಾನ ಫಲಿಸಲಿಲ್ಲ, ಸಂಗ್ರಾಮವೇ ಸಿದ್ಧವೆನ್ನುವ ಹಾಗಾಯಿತು. ನಡೆದಂತಹ ಕಾಳಗದಲ್ಲಿ ಅನೇಕ ಅಸುರರನ್ನು ಕೊಂದು ಕಳೆದಿದ್ದೇವೆ. ಮಾತ್ರವಲ್ಲ, ಹಾಗೆಂದು ಇನ್ನು ಮುಂದೆ ಏನು ಎನ್ನುವುದನ್ನು ನಾವು ಆಲೋಚಿಸಬೇಕಾಗುತ್ತದೆ. ನಾವಿಡುವಂತಹ ಹೆಜ್ಜೆ, ಆಲೋಚಿಸುವಂತಹ ಬಗೆ ಅದು ಸದಾಕಾಲ ಧರ್ಮದಲ್ಲಿಯೇ ಇರಬೇಕು. ಧರ್ಮರಹಿತವಾದಂತಹ ನಡೆ ಅದು ನಮ್ಮ ಪಾಲಿಗೆ ಜಯವನ್ನು ತಂದು ಕೊಡುವುದಿಲ್ಲ. ಇದೆಲ್ಲವನ್ನರಿತಂತಹ ನಾವು ಈ ಕಾಲಕ್ಕೆ ಹೋರಾಡುತ್ತಿರುವುದು ಅಧರ್ಮಿಗಳಾದಂತಹ ರಾಕ್ಷಸರಲ್ಲಿ ಮಾಯಾವಿಗಳಿದ್ದಾರೆ. ಹಾಗಾಗಿ ಸದಾಕಾಲ ನಾವು ಇಲ್ಲಿರುವಾಗ ಜಾಗೃತೆಯಲ್ಲಿಯೇ ಇರಬೇಕು. ಅದಕ್ಕೆ ಬೇಕಾಗಿ ಇಲ್ಲಿಯವರೆಗಿನ ಯುದ್ಧವೇನು ನಡೆದಾಗಿದೆ, ಇನ್ನು ಮುಂದೆ ಏನಾಗುತ್ತದೋ ಎನ್ನುವುದು ನಾವು ಅರಿಯುವಂತಿಲ್ಲ. ಸದಾಕಾಲ ಮುಂದೇನಾಗುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿ ನಾವಿರಬೇಕು. ಅಲ್ಲಿಯ ತನಕ ನಮ್ಮ ಬಿಡಾರವನ್ನು ಸೇರಿಕೊಳ್ಳಿ. ಕಲೆದ ಕಂಬುರ ಕಟಕ ಮಧ್ಯದೊಳಿದ್ದ ನೋಲಗವ
ರಾಕ್ಷಸ ಕುಲೋದ್ಧಾರಕ ಧಕಾರ ಭಯ ಹುಟ್ಟಿಸುವಂತಹ ಸ್ಥಳನಾಮಾಂಕಿತ ರಾವಣೇಶ್ವರ ಅಂತ ಕೇಳಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಸೋಲಾದುದೇನೋ ನೆವೆಂದು ಕಾಪಾಡು ಸ್ವಾಮಿ ಕಾಪಾಡು. ಬ್ರಹ್ಮದೇವರಿಂದ ವರವನ್ನು ಪಡೆದು 14 ಲೋಕವನ್ನು ನನ್ನ ಅಂಕೆಯಲ್ಲಿರಿಸಿಕೊಂಡು ಬಂದವ ಇದ್ದೇನೆ. ಪರಮೇಶ್ವರನ್ನು ಮೆಚ್ಚಿಸಿ ದಶಕಂಠನಾದಂತಹ ನಾನು ರಾವಣೇಶ್ವರ ಎಂಬಂತಹ ಹೆಸರನ್ನು ಪಡೆದೆ. ಇಂದಿನ ಸಭೆಯಲ್ಲಿ ಓನಗಸ್ತನಾದ ಸಂದರ್ಭ ಕಿವಿ ಮೂಗನ್ನು ಕತ್ತರಿಸಿಕೊಂಡು ಬಂದವಳು ನನ್ನ ತಂಗಿ. ಯಾರು ಕಾರಣ ಎಂದು ಕೇಳಿದಾಗ ರಾಮನ ತಮ್ಮ ಲಕ್ಷ್ಮಣ ಎಂದು ತಿಳಿದೆ. ಸೇಡನ್ನು ಸೇಡಿನ ಮೂಲಕವೇ ತೀರಿಸಿಕೊಳ್ಳಬೇಕು. ಹಾಗಾಗಿ ರಾಮನ ಮಡದಿ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ತಂದಿರಿಸಿದೆ. ಯುದ್ಧ ಕಟ್ಟಿಸಿದೆ. ಏನಾಗುತ್ತದೆ ನಿರೀಕ್ಷೆಯಲ್ಲಿರೋಣ. ಯುದ್ಧರಂಗಕ್ಕೆ ಅದೇ ಉದ್ದರಂಗಕ್ಕೆ ಹೋದೆ. ಎಂತ ಯುದ್ಧ ಏನಾಯ್ತು? ಲಾಲಿಸಬೇಕು ಪುಣ್ಯ ದೇಶ ರಾವಣೇಂದ್ರ ಸಂಗರದ ಮಾತೆ ಬಣ್ಣಿ ಸಾಲರಿಯೇ ಸುಗುಣ ಮಾತ್ರ ಹಣ್ಣಿನ ದುರದಲ್ಲಿ ಕರಡಿ ಕಪಿಗಳನ್ನು ಭಕ್ತ ಬಡಿಸಿದನು ನಿಂದಯ ಜಾತನು. ಪುಣ್ಯ ಗಣೇಶ ರಾವಣೇಂದ್ರ ಯುದ್ಧರಂಗಕ್ಕೆ ಹೋದದ್ದು ಎಂತ ಉದ್ದ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗುವುದಿಲ್ಲ. ಆಚೆ ನೋಡಿದ್ರೆ ಮಂಗ, ಈಚೆ ನೋಡಿದ್ರೆ ಮಂಗ, ಈಚೆ ನೋಡಿದ್ರೆ ಮಂಗ, ಈಚೆ ನೋಡಿದ್ರೆ ಮಂಗ, ಮಂಗ ಅಲ್ಲಿ ಮಂಗ. ಪ್ರಭು ಕಾಲಿಡ್ಲಿಕ್ಕೆ ಆಗುದಿಲ್ಲ ಪ್ರಭು.
ಪ್ರಭು. ಏನಾಯ್ತು? ಈಗಿರುವಾಗ ಆ, ಒಂದು ಘಟನೆ. ಏನದು? ಸೊಯ್ ಅಂತ ಒಂದು ಬಾಣ ಬಂತು ಪ್ರಭು. ಆ? ಅದು ನಿಮ್ಮ ಮಗ ಬಿಟ್ಟದ್ದು. ಓಹೋ, ಅದು ಯಾರು? ರಾಮ ಉಸ್ಮಾನ್. ರಾಮ ಉಸ್ಮಾನ್ ರಾಮ ಲಕ್ಷ್ಮಣವಾ? ಅವರಿಗೆ ಬಿತ್ತು. ಆ, ಅಲ್ಲಿಗೆ ಹುಡುಕಾಟ ಬಿದ್ರು ಪ್ರಭು. ಆ, ನೋಡ್ತೇನೆ, ಆ, ಹೇಳುವುದಿಲ್ಲ. ಏನಾಯ್ತು? ಬಹಳ ಖುಷಿ ಆಯ್ತು, ನಮ್ಮವರಿಗೆಲ್ಲ ಖುಷಿಯೋ ಖುಷಿ. ಆ, ಆಗ ಅವ ಯಾರು? ಅವನ ಹೆಸರು ಬರುವುದಿಲ್ಲ ಪ್ರಭು. ಹನುಮಂತ. ಅವನೇ ಹನುಮಂತ. ಆ, ಏನೋ ಒಂದು ಮಾಡಿದ ಪ್ರಭು. ಆ, ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಎದ್ದು ನಿಂತರು. ಓಹೋ, ಕೊನೆಗೆ ಅವರು ಬಿಟ್ಟ ಬಾಣ ಆ, ಇಡೀ ಲಂಕೆಯನ್ನು ಸುಡ್ತಾ ಉಂಟು ಪ್ರಭು. ಇದಕ್ಕೆ ನೀವೇ ರಕ್ಷಿಸಬೇಕು. ನುಡಿಯೊಳಗೆ ಗುಡು ಗುಡು ಗುಡಿಸಿ ಮುಡಲಿದ್ದ ಖಡ್ಗವ ಜಡಿದು ಹೂಂಕರಿಸಿದರೆ ನಡುಗಿ ತವನಿದಳ. ಏನಂಜರಿದು ಬಳಿರೆ ಏನಂಜರಿದು ಬಳಿರೆ ನೀವು ಸೇನೆಯ ಬರು ಹೆಚ್ಚಿದರೆ ತನಾನಂದರಿಯರಲ ಶಿವ ತಾನೆ ಬರಲಿ ಬಿಡನಲ್ಲ. ಶಿವ ಶಿವ, ಏನು ಆಶ್ಚರ್ಯವಿದು? ಇಡೀ ಲಂಕೆ ಸುಡುತ್ತಾ ಇದೆ. ಆ ರಾಮ ಲಕ್ಷ್ಮಣನಿಂದ ಸುಮ್ಮನೆ ಬಿಡುವೆನೆ? ಮುಕ್ಕುವೆ. ಮಿಕ್ಕುವರಿಂದೇನೆಂದು ಹುಯಿಕ್ಕಿದ ಮೊದಲಂದು ಸುಮ್ಮನೆ ಬಿಡುವೆನೆ? ಮುಕ್ಕುವೆ. ರಾಮ ಲಕ್ಷ್ಮಣನನ್ನು ಶಿರವನ್ನು ಕಡಿದು ಕಪಿಸೇನೆಯನ್ನು ಮುಕ್ಕುವೆ. ಸುಮ್ಮನೆ ಬಿಟ್ಟರೆ ನಾನು ದಶಕಂಠನಲ್ಲ. ಕೊಲೆಯಿರೋ.
ಅಹಂಕಾರದ ಬೆಂಕಿಯು ಇಂದು ಆ ಬೆಂಕಿಯಿಂದ ಸುಡುತ್ತಾ ಇದೆ. ಹೌದು ಮಕ್ಕಳೇ, ಅದರ ಬಗ್ಗೆ ನಿಮಗೆ ಚಿಂತೆ? ಹೌದು ಮಕ್ಕಳೇ. ಕುಂಬರಿದ್ದಾರೆ ಕೋಡಿಯಪ್ಪನೇ. ಬರಲಿ ಎಂಬುದಾಗಿ ಕಳೆದಿದ್ದೀರಿ. ಆದರೆ ಈ ಕುಂಭಶ್ರವಣ ಮಕ್ಕಳಂತಹ ಕುಂಭ ನಿರ್ಭಾಗಲಿಲ್ಲ. ಈ ಕಾಲಕ್ಕೆ ಈ ಸುಡುತ್ತಿರುವಂತಹ ಲಂಕೆಯನ್ನು ನಾವು ಸುಡುವಲ್ಲಿ ಕಾರ್ಯವನ್ನು ಯಶಸ್ಸುಗೊಳ್ತೇವೆ. ಕೊಡುವ ಪಡಿ ಸಿಂಹದಂತೆ ಆ ಸಿಂಹಗಳು ವಾನರಗಳಿಗೆ ಹೆದರುವುದಿಲ್ಲ. ಹಾಗೆ ಈ ಕುಂಭಶ್ರವಣನ ಮಕ್ಕಳಾದಂತಹ ಕುಂಬರು ಆ ವಾನರರು ನಮಗೆ ಲಕ್ಷ್ಯವೇ ಅಲ್ಲ. ಬಲ್ಲವರಿದ್ದೇವೆ. ಈ ಕಾಲಕ್ಕೆ ಇಲ್ಲದಿರುವಂತಹ ಸಂಶಯ ದೂರ ಮಾಡಲಿಕ್ಕಾಗಿ ನಾನು ಇದು ಶುಭವನ್ನು ಮಾಡ್ತಾ ಇದ್ದೇನೆ. ಈ ಅಗ್ನಿಯನ್ನು ಅನ್ನಿಸೇ ಹೋದರೆ ರಾಣಿ. ಆದ್ದರಿಂದ ಸಂಶಯವನ್ನು ಬಿಡು, ಅಪ್ಪಣೆ ಕೊಡು. ಚಿನ್ನ ನೀನೋರ್ವನೆ ಹೋಗಿ ಮಿನ್ನ ನರಿಗಳನ್ನು ತಾಗಿ ಚಿನ್ನ ನೀನೋರ್ವನೆ ಹೋಗಿ ಮಿನ್ನ ನರಿಗಳನ್ನು ತಾಗಿ ಬಣ್ಣಗೆಡಿರುವ ಮಾತಿಗೆಣ್ಣೀಬೆ ನಾನು ಚಿನ್ನ ನೀನೋರ್ವನೆ ಹೋಗಿ ಮಿನ್ನ ನರಿಗಳನ್ನು ತಾಗಿ ನೀವಾಡಿನ ಮಾತು ಅಗ್ನಿಸ್ತಂಭನ ವಿದ್ಯೆಯನ್ನು ಬಲ್ಲವರಿದ್ದೀರಿ. ಅಗ್ನಿಯನ್ನು ಶಮನ ಮಾಡುತ್ತೀರಿ ಎನ್ನುವ ಹಾಗೆ. ಆದರೆ ಏನು ಮಾಡೋಣ ಮಕ್ಕಳೇ, ಅಲ್ಲಿ ರಾಮ ಲಕ್ಷ್ಮಣರು ಮಾತ್ರವಲ್ಲ ಕಪಿವೀರರಿದ್ದಾರೆ. ನಿಮ್ಮಿನ್ನು ಚಿಕ್ಕವರು, ನಿಮ್ಮಿಂದ ಕೂಡುವುದೆಲ್ಲ ಮಕ್ಕಳೇ.
ಬಾಯಲ್ಲಿ ಈ ರೀತಿಯಾದಂತಹ ಮಾತು ಬರಬಾರದು. ಎಲ್ಲ ಸೇನಾಧಿಗಳನ್ನು ಕಳಿಸುವವರು ನೀವು ಈ ಕಾಲಕ್ಕೆ ಸಂಶಯದೊಂದಿಗೆ ಕಾಲನ್ನು ಹಿಂದೆ ಇಡ್ತಾ ಇದ್ದೀರಿ. ಹೌದು ಮಕ್ಕಳೇ, ಇವಾಡೋ ಮಾತಲ್ಲ. ನಮ್ಮಲ್ಲಿ ಸಂಶಯವನ್ನು ಬಿಡು, ತಂದುಕೋ, ಅವರಿಗೆ ಕೆಲಸ ಮಾಡುತ್ತೇವೆ. ಒತ್ತಿ ಹತ್ತಿದ ಶಿಗಿಯ ನಂದಿದೆ ಇಂತ ಬಂದರೆ ನೋಡಿರುತ್ತ ಮೀನೆತ್ತಿರುವ ಲಿಂಗವನು ನಮ್ಮ ಮಾತಿನ ಮೇಲೆ ನಿಮಗೆ ಭರವಸೆ ಇಲ್ಲವೇ? ಇಲ್ಲ ಮಕ್ಕಳೇ. ಶ್ರವಣನ ಮಕ್ಕಳ ಮೇಲೆ ನಿನಗೆ ಭರವಸೆ ಇಲ್ಲವೇ? ಯಾಕೆ ನಮ್ಮ ತಂದೆ ಯಾವಾಗಲೂ ನಿದ್ರೆ ಮಾಡುತ್ತಾ ಇರುತ್ತಾನೆಂಬ ಸಂಶಯವೇ ನಮ್ಮಲ್ಲಿ. ನಿಮ್ಮ ಸಂಶಯ ದೂರ ಮಾಡುವುದಕ್ಕಾಗಿ ಇದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಏನು ಮಕ್ಕಳೇ? ಏನೆಂದು ಗೊತ್ತೇ? ಏನು? ಈ ಪುರದಲ್ಲಿ ದಹಿಸುತ್ತಿರುವ ಅಗ್ನಿಯನ್ನು ನಾವು ನಂದಿಸದೇ ಇದ್ದರೆ ನೀವು ನಿತ್ಯವೂ ಪೂಜೆ ಮಾಡುವ ಶಿವನನ್ನು, ಆ ಶಿವದ ಲಿಂಗವನ್ನು ನಾನು ಎಡೆಗಾಲಲ್ಲಿ ಪಾಪ ಬರಲಿ. ಮಕ್ಕಳೇ, ನಿಮ್ಮ ವೀರಾವೇಶವಾದ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಇನ್ನು ತಡ ಮಾಡುವುದಲ್ಲ, ಒಂಬಟ್ಟರಲ್ಲಿ ರಣವೀಳ ಹೊಂದಿದ್ದಾರೆ. ಹೋಗಿ ಜಯಶೀಲರಾಗಿ ಬನ್ನಿ ಮಕ್ಕಳೇ. ನೋಡು, ಈ ಕಪಿಗಳು ಬೆಂಕಿಯನ್ನು ಹಂಚಿದ್ದೇವೆ ಎಂದು ಬೀಗುತ್ತಾ ಇದ್ದಾರೆ. ಅವರನ್ನು ಈಗ ನಾವು ಹೆಡವರಿ ಕಟ್ಟಬೇಕು. ಅವರ ಆಸೆಯನ್ನು ನಿರಾಸೆ ಮಾಡಬೇಕು. ಆದ್ದರಿಂದ ಕಲಿತಿದ್ದೇನು ಅಗ್ನಿಸಂಬರ ವಿದ್ಯೆ. ಇಷ್ಟು ವರ್ಷ ಕಲಿತದ್ದು ಇವತ್ತು ಪ್ರಯೋಗ ಮಾಡಿ. ಬೆಂಕಿಯಲ್ಲಿ ಆಟವಾಡುವುದಂತ. ಹೌದು. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟಲ್ಲ. ಹೌದು. ಯಾರೋ ಹೋದವನನ್ನು ಕರೆಯುವುದು. ಹಾಗೆ ಇವರು ಕೂಡ ಹಬ್ಬಿಗಳ ಬುದ್ಧಿ ಅದು. ಈ ಮಂಗ ಜಾತಿಗಳಾದ ಬುದ್ಧಿ ಹಾಗೆ. ಇವುಗಳಿಗೆ ಮೊದಲು ಹೊಡೆತ ಕೊಡುವುದಲ್ಲ, ಮೊದಲು ನಮ್ಮಲ್ಲಿರುವಂತಹ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು. ಅದಕ್ಕಾಗಿ ತ್ರಿಪೀಠಿಕ ಮಂತ್ರದಿಂದ ಪ್ರಯೋಗ ಮಾಡ್ತಾ ಇದ್ದೇವೆ.
ರಘುವರನೊಳಪ್ಪಣೆಯ ಪಡೆಯುವುದ ದುರಕ್ಕೆ ಹೊರಟರು. ರಾಮ ಭಕ್ತರಾದಂತಹ ನಾವು ರಾಮನಿಗಾಗಿಯೇ ನಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟವರಿದ್ದೇವೆ. ನಿಜ. ಈ ಕಾಲಕ್ಕೆ ಮಡದಿಯನ್ನು ಕಳೆದುಕೊಂಡಂತಹ ರಾಮಚಂದ್ರ ಹುಡುಕಾಡಿಕೊಂಡು ಲಂಕೆಯಲ್ಲಿಗೆ ಬಂದ. ಲಂಕೆಯಲ್ಲಿ ಬಂದಿಗೆ ರಾವಣರಂತಹ ತಮ್ಮಂದಿರಬಹುದು, ಮಗನಿರಬಹುದು, ಇವರನ್ನೆಲ್ಲರನ್ನು ನಾಶ ಮಾಡಿಕೊಂಡು ಬಂದ. ಅವರೊಟ್ಟಿಗೆ ನಾವಿಬ್ಬರಿದ್ದವರು. ಈ ಕಾಲಕ್ಕೆ ಅಥವಾ ಇಂದಿಗೆ ಯಾರು ರಣರಂಗದಲ್ಲಿದ್ದಾರೆ ಎಂಬುದನ್ನು ನೋಡಬೇಕಾಗಿದೆ. ಹತ್ತು ಸಾಗೋಣ. ಭೋರ್ಗರೆಯುತ ಕ್ರಿಪೀಟಿ ಮಂತ್ರವೂ ಜಪಿಸಿ ಪ್ರಯಾಣಕ್ಕೆ
ರೂಪ ಧರಿಸಿ ಬಹಳ ಸಂತೋಷವಾಯಿತು. ಬಹಳ ಸಂತೋಷವಾಯಿತು. ಬಂದಿರುವಂತಹ ಕಪಿಗಳು ಓಡಿದ್ದಾರೆ, ಹಾ. ಜೊತೆಗೆ ಲಂಕೆ ದಹನದಿಂದ ಮುಕ್ತವಾಗಿದೆ. ಹಾ. ಇದರಿಂದ ಅಲ್ಲಿ ಸಂತೋಷವಾಯಿತು. ಈಗ ನಾವೇನಾದರೂ ಪ್ರತಿಫಲವಾಗಿ ಪ್ರತಿಫಲ ಕೊಡಬೇಕಲ್ಲ, ಏ- ಕೊಟ್ಟಿದ್ದಾರೆ, ನಾವು ಅದಕ್ಕೆ ಕೊಡಬೇಕು. ಇಷ್ಟು ಚಿಕ್ಕದಾಗಿ ಕೊಡುದು ಬೇಡ. ಕೊಡಬೇಕು. ಕೊಡುವ. ಅದು ಹೇಗೆ ಕೊಡುವ? ಉಂಟಲ್ಲ ತ್ರಿಪೀಠಿ ಮಂತ್ರ, ಹಾ. ಅದನ್ನು ಹೇಳುತ್ತಾ ಅಗ್ನಿಯನ್ನು ದಹನ ಮಾಡೋಣ. ಸಿದ್ಧವದನ ಪರಾಕು ರಕ್ಕಸ ವೈರಿ ಮಾತ ಕೇಳು ಸಿದ್ಧವದನ ಪರಾಕು ರಕ್ಕಸ ರಾಯ ಮಾತ ಕೇಳು ಮಾತ ಕೇಳು ಭಾಷೆ ಒಲೈದಿ ಸಂಗ್ರಾಮದಿ ಸಣದಿದೆ ಭಾಷೆ ಒಲೈದಿ ಸಂಗ್ರಾಮದಿ ಸಣದಿದೆ ಮಾತ ಕೇಳು ಸಿದ್ಧವದನ ಪರಾಕು ರಕ್ಕಸರಾಯ ಮಾತ ಕೇಳು ಸರಾಕು ರಕ್ಕಸರಾಯ ಆಲಿಸಬೇಕ. ದೊಡ್ಡಪ್ಪ, ನೀವು ಆಜ್ಞೆ ನಿತ್ತ ತಕ್ಷಣವೇ ನಾವು ಆ ವಾನರವನ್ನು ಎದುರಿಸುವುದಕ್ಕಾಗಿ ಮುಂದುವರಿಸೆವು. ಅದರ ಪರಿಣಾಮವನ್ನು ಬಲ್ಲಿರ. ಏನಾಯ್ತು ಮಕ್ಕಳೇ? ಎಷ್ಟು ಸಂತೋಷವಾಗ್ತದೆ ಗೊತ್ತೇ? ಅವರೇ ಈ ಮಕ್ಕಳೇ. ಕುಂಭಶ್ರವಣನ ಮಕ್ಕಳು ಇಂತಹ ಸಾಧನೆಯನ್ನು ಮಾಡಿದ್ದೀರಿ ಎಂಬುದಾಗಿ ನೀವು ನಮ್ಮನ್ನು ಹೊಗಳುತ್ತೀರಾ. ಅಂತಹ ಸಾಧನೆಯನ್ನೇ ಮಾಡಿದ್ದೇವೆ ನಾವು. ಏನು ಏನದು? ಆ ಉರಿಯುತ್ತಿರುವ ಬೆಂಕಿಯಿಂದ ನಮ್ಮ ಆ ಲಂಕೆಯನ್ನು ನಾವು ಕಾಪಾಡಿದ್ದೇವೆ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಏನು ಮಾಡಿದೆವು ಗೊತ್ತೇ ನಿಮಗೆ? ಒಂದೊಂದು ಮಕ್ಕಳು ಒಂದೊಂದು ರೀತಿ. ಒಮ್ಮೆ ಹೊಡೆದರೆ ಇನ್ನೊಮ್ಮೆ ಹಿಂದೆ ಬಂದು ನಮ್ಮನ್ನೇ ಹೀಯಾಳಿಸುವಂತೆ ಮಾಡ್ತಾ ಇತ್ತು. ಆದರೆ ನಾವು ಗೊತ್ತುಂಟು ಕುಂಭಶ್ರವಣನ ಮಕ್ಕಳು. ಆದ್ದರಿಂದ ಅವುಗಳನ್ನು ಹೊಡೆದು ಓಡಿಸಿದ್ದೇವೆ. ನಂತರ ದಹನವನ್ನು ನಿಲ್ಲಿಸಿದ್ದೇವೆ. ಜಯದ ಸಂತೋಷದಿಂದ ಮತ್ತೆ ನಾವು ಮಾಡಿದ್ದು ಪುನಃ ಕಪಿಗಳ ಮೇಲೆ ದಹನವನ್ನು. ಆದ್ದರಿಂದ ಸಂತೋಷವಾಯಿತು, ಜಯ ನಮ್ಮ ಪಾಲಿಗೆ ಆಯಿತು. ಇಷ್ಟೇ ಸಾಕೇ ಎಂದ ಮಾತನ್ನು ಕೇಳುತ್ತ ದಶಕಂಡ ನಂದನನಪ್ಪಿಕೊಳ್ಳುತ್ತ ಎಂದ ಮಾತನ್ನು ಕೇಳುತ್ತ ದಶಕಂಡ ನಂದನನಪ್ಪಿಕೊಳ್ಳುತ್ತ ಕಂದ ಬಾವೀರ ಬಾರೈ ಎಂದ ಕುಲ ಚಂದ್ರಗುಣ ನಿಧಿಯ ಕುಳಿರೈ ಎಂದ ಮಾತನ್ನು ಕೇಳುತ್ತ ದಶಕಂಡ ನಂದನನಪ್ಪಿಕೊಳ್ಳುತ್ತ ಸಂತೋಷವಾಯಿತು. ಕುಂಭಶ್ರವಣ ಮಕ್ಕಳು ಅಂತ ನೀವು ಲಂಕಾ ರಾಷ್ಟ್ರಕ್ಕೆ ಗೆಲುವನ್ನು ತಂದು ಕೊಟ್ಟಿರ ಮಕ್ಕಳೇ. ಆ ಕಪಿಲ ಗಣವನ್ನು ನಾಶ ಮಾಡಿದರೆ ಸಂತೋಷವಾಯಿತು.
ಅದರ ಒಂದುಂಟು ಮಕ್ಕಳೇ, ಕಪಿಗಳ ಮಾತ್ರವಲ್ಲ, ರಾಮ ಲಕ್ಷ್ಮಣರಿದ್ದಾರೆ. ಅವರಿಂದ ಏನು ಮಾಡುವುದು ಅದೇ ಚಿಂತೆ ಮಕ್ಕಳೇ ನನಗೆ. ಏನು ರಾಮ ಲಕ್ಷ್ಮಣರು ಅಷ್ಟೇ ಅಲ್ಲ, ಬಿಡುದಂತೆ ಒಬ್ಬನೇ ನೋಡಲೆ ಜಗದಳು ಅದರಲ್ಲಿ ಹಗೆಯನ್ನು ಹೊಂದಿದ್ದೇವೆ. ಆದ್ದರಿಂದ ಹಗೆಯು ತೀರ್ತದೆ, ಆಶೆಯು ತೀರ್ತದೆ. ಆ ರಾಮಲಕ್ಷ್ಮಣದಲ್ಲಿ ನಾನು ತಂದು ಬರ್ತೇನೆ. ನಿಮ್ಮ ವೀರಾದಿವೇಶ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಕಪಿ ಗಣನವನ್ನು ನಾಶ ಮಾಡಿದ್ದೀರಿ, ಹಾಗೆ ರಾಮ ಲಕ್ಷ್ಮಣರನ್ನು ಸೆಳ ಬಳಿಬೇಕು. ಹೋಗಿ ಶುಭವಾಗಲಿ. ಒಂದಾಗಿ ಅಲ್ಲ ನನ್ನನ್ನು ಎದುರಿಸುವುದು. ಅವತ್ತು ನಿನ್ನೊಂದಿಗೆ ರಾಮನಿದ್ದ, ಇವತ್ತು ಯಾರಿಲ್ಲ. ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ.
ಕಾಲಕ್ಕಿಯ ಮೂಗನ್ನು ಕತ್ತರಿಸಿದವ ನೀನೇ ಏನು ಮೂರ್ಖ. ಆದ್ದರಿಂದ ಆ ಕಾಲಕ್ಕೆ ನಿನ್ನನ್ನು ಎದುರಿಸಲು ಆಗಲಿಲ್ಲ. ಈ ಕಾಲಕ್ಕೆ ಬಂದಿರುವೆ, ನಿನ್ನನ್ನು ಹೆಡಬರಿ ಕಟ್ತೇನೆ. ಅಕಟಕಟನ್ನಯ ಮಗನೇ ಅಕಟಕಟನ್ನಯ ಮಗನೇ ಸಕಲ ಕಲಾ ಶೋಭಿತನೇ ಅಕಟಕಟನ್ನಯ ಮಗನೇ ನಮ್ಮಲ್ಲಿ ಯಾರೂ ಇಲ್ಲವೇ? ತಡ ಮಾಡುವುದಲ್ಲ, ರಥಾರೂಢರಾಗಿ ಎಲ್ಲಿದ್ದಾರೆ ನಮ್ಮವರನ್ನು ಒಳಗೊಂಡು ನಡೆಯುತ್ತೇನೆ. ಅಲ್ಲಿಗೆ ಯಾವತ್ತೂ ತಲೆ ಎತ್ತಿ ಕುಳಿತುಕೊಳ್ಳುವಂತಹ ನೀವು ಈ ಕಾಲಕ್ಕೆ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದೀರಿ. ಚಿಂತೆಯ ಕಾರ್ವಾಡ ನಿಮ್ಮ ತಲೆಯನ್ನ ಹೊಕ್ಕಿದೆ ಎನ್ನುವುದು ನಿಮ್ಮ ಮುಖಭಾವದಿಂದಲೇ ಅರ್ಥವಾಗುತ್ತಾ ಇದೆ. ಹೌದು ಮಗನೇ. ಜಗತ್ತಿಗೆ ಬೆಳಕನ್ನು ನೀಡುವಂತಹ ದಿವಾಕರ ನಿಮ್ಮ ಕಂಜುತ್ತಾನೆ ಇಲ್ಲ ತಾನೆ. ಹಾಗಾಗಿ ಚಿಂತೆಯನ್ನ ಮಾಡಬೇಡಿ. ಆ ದಿವಾಕರನು ಮೋಡಗಳ ಮರೆಯನ್ನು ಸಾರಿಸುವಂತೆ ನಿಮ್ಮ ಚಿಂತೆಯನ್ನು ದೂರೀಕರಿಸುತ್ತಾನೆ. ಬಿಡುತ್ತಿದ್ದೆ. ಏನಾಯ್ತು ಮಗನೇ? ಏನಾಯ್ತು?
ಕಪಿಗಳಿದ್ದಾವೆ. ಕೋಟಿ ಕೋಟಿ ಸಂಖ್ಯೆಯ ಕಪಿಗಳೇ ಬರಲಿ, ನಳ ನೀಲ ಜಾಂಬವಾದಿ ನೊಡಗೊಂಡು ಆ ಸುಗ್ರೀವನೇ ಬರಲಿ, ನಾಳೆಯ ಯುದ್ಧದಲ್ಲಿ ಅವುಗಳನ್ನು ಕೊಂದು ನಾನು ಜಯವನ್ನು ದೊರಕಿಸಿಕೊಡ್ತೇನೆ. ಅವುಗಳನ್ನೆಲ್ಲ ರಣದಲ್ಲಿ ತಿನ್ನುತ್ತೇನೆ. ಮಾನವರು ನಿನಗಾಗಿಷ್ಟು ಹೋಗ ರಾಮನ ಕೊಲ್ಲುವೆ ಮೊದಲಲ್ಲಿ ಸೋಲಾಂಬಿಗೆ ಸೇದುವೆ ಎಂದ ಬಾಹೇನು ಈ ಹಿಂದೆ ನನ್ನ ಅತ್ತೆಯಾದ ಸುರ್ಪಾನಕೆಯ ನಾಸಛೇದವನ್ನು ಮಾಡುವುದರ ಮುಖೇನವಾಗಿ ಆ ರಾಮಚಂದ್ರ ನನ್ನ ಅತ್ತೆಗೆ ಅವಮಾನ ಮಾಡಿದ. ಹೌದು ಮಗನೇ. ಆ ಕಾಲಕ್ಕೆ ನನ್ನ ತಂದೆಯಲ್ಲಿ ದೂರಿಟ್ಟಾಗ ತಂದೆ ಎದುರಿಸಿದಕ್ಕೆ ಹೋದಾಗ ನನ್ನ ತಂದೆಯನ್ನು ಕೊಂದಿದ್ದಾನೆ. ಹಾಗಾಗಿ ನಾಳಿನ ಯುದ್ಧದಲ್ಲಿ ನನ್ನ ತಂದೆಯನ್ನು ಕೊಂದಂತಹ ರಾಮನನ್ನ ಒಂದು ನನ್ನ ತಂದೆಯ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡ್ತೇನೆ. ಕುಳಿತು ಮಗನೇ. ಕೇಳು ಕೇಳು ಎನ್ನಿ ಹೊರಗೆ ನೀ ಸಾಕಿದಕ್ಕೆ ನಾಳಿನೊಳರಿಗಳ ಬಿಸಿ ರಕುದ ನೀವು ಕೂಲದೇವಿ ಕುಂಬಿಡಿಗೆ ಮಾತಾಡುವ ಮಾತನ್ನ ನೀನು ಚಿತ್ತೈಸಬೇಕು. ನಾಳಿನ ಯುದ್ಧದಲ್ಲಿ ಆ ರಾಮ ಲಕ್ಷ್ಮಣರನ್ನ ಕೊಲ್ಲುವುದ ಮುಖೇನವಾಗಿ ಅವರ ಬಿಸಿ ರಕ್ತವನ್ನು ನಾವು ಆರಾಧಿಸಿಕೊಂಡು ಬಂದಿರುವಂತಹ ಕುಂಬಿಡಿ ದೇವಿಗೆ ತರ್ಪಣವನ್ನು ಕೊಡ್ತೇನೆ. ನಿನ್ನ ಪಾಲಿಗೆ ಜಯಲಲನೆಯನ್ನು ಒದಗಿಸಿಕೊಡ್ತೇನೆ. ಕಳುಹಿಸಿಕೊಡು. ತರ್ಪಣವೀವೆ ಕಳುಹೆಂಬುರು ಪರಾಕ್ರಮಿಗಪ್ಪಿ ಮುದ್ದಿಸಿ ತುರವ ಜಯೇಜಂದಿದ್ದ ಕರ್ಬಳ ಕವಳ ಮಿಗೆ ಮನು ಮಾತುಗಳನ್ನಾಡುತ್ತಾ ಇರುವೆ. ಹೋಗಿ ರಾಮ ಲಕ್ಷ್ಮಣನನ್ನು ಸದೆಬಡಿತ ಎನ್ನುವ ಹಾಗೆ ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಹುಂಬಟ್ಟಲಲ್ಲಿ ರಣವೀಳ್ಯವನ್ನಿಟ್ಟಿದ್ದೇನೆ. ಹೋಗಿ ಜಯಶೀಲನಾಗಿ ಬಾ ಮಗನೇ.
ಗುಣಸಾಂದ್ರ ನೀನನಾಗಿದ ಬೇಳು ಗಂಭೀರ ಗುಣಸಾಂದ್ರ ನೀನನಾಗದ ಬೇಳು ಗಂಭೀರ ಇವನಿಂದ ಈಗ ಏರೈ ಇವನಿಂದು ಅಧಿಕ ನೇರೈ ಕೈ ಬಾಸುದಾನ ಕಾಣನೈ ಗಾಣನಲ್ಲೈ ಅವನಿಗ ನಿನ್ನನ್ನು ಕಳರೊಳ್ಳಿ ಬೇಡೈ ಬಂದನಿವ ಯಾವ ವೀರ ನನ್ನನಾದಂತಹ ರಾವಣ ಅಧಾರ್ಮಿಕರಿದ್ದಾನೆ ಎನ್ನುವಂತಹ ಕಾರಣಕ್ಕೆ ಅವನ ಪಕ್ಷವನ್ನು ಬಿಟ್ಟು ಧಾರ್ಮಿಕರಾದಂತಹ ನಮ್ಮ ಸೇನೆಯನ್ನು ಸೇರಿದವ ನೀನು. ಸೇರಿದ್ದು ಮಾತ್ರವಲ್ಲ, ಲಂಕಾ ರಾಷ್ಟ್ರದಲ್ಲಿ ನಾವೆಸಗುವಂತಹ ಸರ್ವ ಕಾರ್ಯಕ್ಕೂ ಸಹಕಾರಿಯಾಗಿ ಒದಗಿ ಬಂದವ. ಸರಿಯಾದ ಕಾಲಕ್ಕೆ ಸರಿಯಾದ ಸೂಚನೆಯನ್ನು ನೀಡುತ್ತಾ ಇಲ್ಲಿನ ಸೂಕ್ಷ್ಮತೆಗಳನ್ನು ನೀನು ನಮಗೆ ಅರ್ಹುತ್ತಾ ಈ ಕಾಲಕ್ಕೆ ಒಂದು ಜಯವನ್ನು ಹೊಂದುವಲ್ಲಿ ನಾವು ಅದನ್ನು ಸಾಧಿಸುವಲ್ಲಿ ನಿನ್ನ ಸಹಕಾರ ಅತಿ ದೊಡ್ಡದ್ದೇ ಹೌದು. ಈ ಕಾಲಕ್ಕೆ ನಾನು ಆಲೋಚಿಸುವುದು, ನೋಡಬಾರದೆ ಸೇನೆಯೊಂದು ಇತ್ತ ಕಡೆ ಬರುತ್ತಾ ಇದೆ. ಸೇನೆಯ ಮುಂಭಾಗದಲ್ಲಿ ದೀರ್ಘದೇಹಿಯಾದಂತಹ ಅಸುರನೋರ್ವ ಅಟ್ಟಹಾಸಗೈಯುತ್ತಾ ಇತ್ತ ಕಡೆ ಬರುತ್ತಾ ಇದ್ದಾನಲ್ಲ, ಯಾರಾತ? ಅಂದಿನ ಅಂಧಕನೋ ಆತ? ಅಲ್ಲ, ಕೈಟಬನೋ ಆತ? ಅವರಲ್ಲದೆ ಹೋದರೆ ಮತ್ಯಾರಾತ? ನೋಡುವುದಕ್ಕೆ ವಿಕ್ರಮಿಯಂತೆ ಕಾಣುತ್ತಾ ಇದ್ದಾನೆ. ಕರದಲ್ಲಿ ಕತ್ತಿಯನ್ನು ಜಳಪಿಸುತ್ತಾ ಇತ್ತ ಕಡೆ ಬರುವ ಪರಿಯನ್ನು ಕಂಡಾಗ ಅಚ್ಚರಿ ಮೂಡುತ್ತಾ ಉಂಟು. ಯಾರಾತ? ಸ್ವಲ್ಪ ವಿಚಾರವನ್ನು ಆಡಬಾರದೆ. ಕುಲದೀಪ ನದಿಕೆಯನು ಕರುಣಾಲಶೀಲ ಸುಶೀಲ ಕುಲದೀಪ ನೀಲಮೇಘ ನಿಭಾಂಗ ಸಜ್ಜನ ಪಾಲ ಸೀತಾಲೋಲ ನಿತ್ಯ ನಿರಾಳ ನಿಗುಣ ಕಾಲ ಕಾಲಾತೀತ ದೇವನೇ ರಾಜೇಂದ್ರ ಕುಲದೀಪ. ಸ್ವಾಮಿ ದಶರಥ ನಂದನ, ನೀಲಮೇಘ ನಿಭಾಂಗ, ಸಜ್ಜನ, ಕರುಣಾಮಯ್ಯಾದ ಸ್ವಾಮಿ, ನನ್ನ ಅರಿಕೆಯೊಂದನ್ನು ಆಲಿಸಬೇಕು. ಪ್ರಪಂಚದಲ್ಲಿ ಕತ್ತಲಾವರಿಸಿದಾಗ ಬೆಳಕನ್ನು ನೀಡಿ ಆ ಕತ್ತಲನ್ನು ಓಡಿಸುವವನು ಸೂರ್ಯದೇವ. ಅಂತೆಯೇ ಈ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ಅದಕ್ಕೆ ಕಾರಣೀಭೂತರಾದವರನ್ನು ಶಿಕ್ಷಿಸಿ ಧರ್ಮೋದ್ಧರಣ ಮಾಡಿ ಲೋಕ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ಪ್ರಾದುರ್ಭೂತನಾದ ಮರ್ಯಾದ ಪುರುಷೋತ್ತಮ ನೀನು. ರಾವಣನ ಪಕ್ಷದಿಂದ ಅದೆಷ್ಟೋ ವರಬಲಾನ್ವಿತ ರಾಕ್ಷಸರು ಬಂದರು, ಅವರನ್ನೆಲ್ಲ ಕೊಂದು ಕಳೆದೆ. ಆದರೆ ಈಗ ಬಂದಿರುವವನು ಸಾಮಾನ್ಯನಲ್ಲ. ಈ ಹಿಂದೆ ಜನಸ್ಥಾನದಲ್ಲಿ ನೀನು ವಧಿಸಿದ 14,000 ರಾಕ್ಷಸರಲ್ಲಿ ಪ್ರಮುಖನಾದ ಕಳಾಸುರನ ಸುತ ಮಕರಾಕ್ಷ, ಆತ ಪರಾಕ್ರಮಿ ಚಾಣಾಕ್ಷ. ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದ ಪ್ರಶ್ನೆ ಇದೆ. ಆತನನ್ನು ಎದುರಿಸಬಲ್ಲ 8 ಭಟರು ನಮ್ಮ ಪಾಳೆಯದಲ್ಲಿ ಯಾರಿದ್ದಾರೆ? ನೀನೇ ಹೇಳಬೇಕು ಸ್ವಾಮಿ.
ದಾನವರನ್ನು ಬೇಗದಿ ಸೀಳುವೆನುದ ದುರಕೊಡು ಕಪ್ಪಣದ ಅನೆನುದ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಹಿಂದೆಯೂ ಬಹಳಷ್ಟು ದಾನವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಿನ್ನ ಅನುಗ್ರಹ ಹಾಗೂ ಅಪ್ಪಣೆ ಹೊಂದಿದ್ದರೆ ಬಂದವನು ಎಷ್ಟೇ ವೀರನಾಗಲಿ ಅವನನ್ನು ನಾನು ಸರಿಪಡಿದ್ದೇನೆ. ಚಿಂತೆ ಬಿಡು. ನಿನ್ನೊಲುಮೆಯು ಬಗೆ ಬಗೆ ರಕ್ಷಣೀಯ ಹಗರಣಗಳು ಅವಿಗಣ ಬಲಾದ್ಯರ ತನ್ನಿಗೂ ನಿಶ್ಚಯ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಹಿಂದೆ ಅದೆಷ್ಟೋ ಪರಾಕ್ರಮಿಗಳು ಬಂದು ಸೋತು ಹೋಗಿದ್ದಾರೆ. ಈಗ ಬಂದಿರೋನು ಎಷ್ಟೇ ಪರಾಕ್ರಮಿಯಾದಳು ಅವನನ್ನು ನಾವು ಸೋಲಿಸಿ ಬರುತ್ತೇವೆ. ಅಪ್ಪಣೆ. ಶಿಕ್ಷಣದಲ್ಲಿಂದು ಉಪೇಕ್ಷಣೆ ಕಳುಹಿದ್ದು ಲಂಕೇಶ್ವರ ಇಷ್ಟರವರೆಗೆ ಕಳಿಸಿದಂತಹ ಎಲ್ಲಾ ದಾನವರನ್ನು ಮಡುಹಿದ್ದೇವೆ. ಈಗ ಬಂದವನು ಎಷ್ಟೇ ಪರಾಕ್ರಮಿ ಆಗಿರಲಿ ನಮ್ಮ ಬಳಿ ಶಕ್ತಿಗೆ ಏನು ಕಮ್ಮಿ ಇಲ್ಲ ಎನ್ನುವುದು ನಿಜವಾಗಿದೆ. ಹಾಗಾಗಿ ಚಿಂತಿಸಬೇಡ. ಹಾಗಾದರೆ ತಡ ಮಾಡುವುದಲ್ಲ. ಬರುತ್ತಿರುವಂತಹ ಮಕರಾಕ್ಷರನ್ನು ಎದುರಿಸುವುದಕ್ಕೆ ನಿನ್ನಂತ ದುಮಾರ ಕೆಸರುಗಳನ್ನು ನಾವು ಈ ರಣರಂಗದಲ್ಲಿ ಕಂಡವರು. ನೀನು ನಮಗೆ ಕ್ಷುಲ್ಲಕ ಹೋದಾಗ ಬದುಕಿದೆ.
ಎನ್ನುವ ಹಾಗೆ ಭಾವಿಸಿ ಸೂರ್ಯನನ್ನು ತಿನ್ನುವುದಕ್ಕೆ ಹೋಗಿ ದೇವೇಂದ್ರನ ವಜ್ರಾಘಾತಕ್ಕೆ ಪೆಟ್ಟು ತಿಂದು ಕೆಳಗೆ ಬಿದ್ದವನು ಏನೋ ನನ್ನ ಅಣ್ಣ ನನ್ನ ದೊಡ್ಡಪ್ಪ ಮಾಡಿದ್ದು ನಿನ್ನ ತಪ್ಪು, ನಿನ್ನ ಪಾಲಕ್ಕೆ ಬೆಂಕಿ ಹಚ್ಚಿದ್ದು. ಅದೇ ತಪ್ಪನ್ನ ಮಾಡುವುದಕ್ಕಾಗಿ ನಾವು ಬಂದದಲ್ಲ. ಈ ಕಾಲಕ್ಕೆ ನಿನ್ನ ಕತ್ತಲ ಪ್ರತಿಭಟಿಸುವುದಕ್ಕೆ ಬಂದ ನಿನ್ನನ್ನು ಎದುರಿಸಲು ಯಾರೂ ಇಲ್ಲ ಎಂದು ತಿಳಿದಿದ್ದೀಯಾ? ಯಾರು ಬಂದವನು? ಈ ಹಿಂದೆ ಅದೆಷ್ಟೋ ಮಂದಿ ನಿನ್ನ ಹಾಗೆ ಬಂದು ಸೋತು ಹೋಗಿದ್ದಾರೆ. ನಿನ್ನನ್ನು ಎದುರಿಸಲು ಬಂದವ ಯಾರು ಅಂತ ತಿಳಿದಿದ್ದೀಯಾ? ಯಾರು? ಕಪಿನಾಯಕ ಸುಗ್ರೀವ ಬಂದಿದ್ದ. ರಾಮನ ಬಣವನ್ನ ಸೇರಿಕೊಂಡು ಮೋಸ ಮಾಡಿ ಅಣ್ಣ ವಾಲಿಯನ್ನು ಕೊಂದ ನೀಚ. ನೀನೀಗ ಬಂದದ್ದು ಹೇಗಾಯ್ತು ಗೊತ್ತಾ? ಹಸಿದ ಹೆಬ್ಬುಲಿಯ ಬಾಯಿಗೆ ಬಳಿಯಲ್ಲೇ ಗೋವು ಬಂದ ಹಾಗಾಯ್ತು. ನೀನ್ ನನ್ನ ತಿನ್ನುತ್ತಾನೆ ಬರ. ಕೇಳುತ್ತ ಮಾತ
ಲೋಕವಿಖ್ಯಾತನಾದ ಶ್ರೀರಾಮಚಂದ್ರನೊಡನೆ ಹೋರಾಡುವಿಯಂತೆ ನಮ್ಮಲ್ಲಿ ಸಮರ್ಥರಾದವರಿದ್ದಾರೆ. ಈ ಸುಗ್ರೀವನೊಡನೆ ಹೋರಾಡುತ್ತೀಯಲ್ಲ, ಈ ಮಂಗನನ್ನು ಕೊಂದು ನಿನಗೆ ಏನಾಗಬೇಕು? ನೀತಿ ವಿಧಾನವನ್ನು ತಾನರಿಯದವನೇ ಹೋಗೆಂದ ನಿಶಾಚರ ಕಡುದವನು ಜಳ ಬಿರಿದ ಮನಿತರಳು ಏನು ನನಗೆ ಉಪದೇಶ ಮಾಡೋದಕ್ಕೆ ಬಂದಿದ್ಯಾ? ನಿನ್ನ ಉಪದೇಶವನ್ನು ಕೇಳಲಿಕ್ಕೆ ನನಗೇನು ಅರ್ಥವಾಗುವುದಿಲ್ಲ ಎನ್ನುವ ಹಾಗೆ ಭಾವಿಸಿದೆಯಾ? ಇವನನ್ನ ಈ ಕಾಲಕ್ಕೆ ಕೊಲ್ಲುವುದೇ. ಬಂದವ ನಾನು ಲಕ್ಷ್ಮಣ. ನಿನ್ನ ಬಳಿ ಧೈರ್ಯವಿದ್ದರೆ ಲಕ್ಷ್ಮಣ, ನನ್ನ ಅತ್ತೆಯಾದಂತಹ ಶೂರ್ಪನಖೆ ನಾಶಾಖ್ಯದವನ್ನ ಮಾಡಿದೆಯಾ? ನಮ್ಮವರನ್ನೆಲ್ಲ ಕೊಂದು ಕಳೆಯುತ್ತಾ ಇದ್ದೀಯಾ? ನಿಜ. ಎಲ್ಲ ಲಕ್ಷ್ಮಣ, ನೀನು ನನಗೆ ಲಕ್ಷ್ಯವೇ ಅಲ್ಲಪ್ಪ. ನಿನ್ನದಾದಂತಹ ಪ್ರದೇಶ ಅಯೋಧ್ಯಾವನಿಯಲ್ಲಿ ಆಡಳಿತವನ್ನ ಮಾಡಿಕೊಂಡು ಸುಖವಾಗಿ ಇರುವುದನ್ನ ಬಿಟ್ಟು ವನಕ್ಕೆ ಬಂದೆಯಾ? ನಿನ್ನ ಮಡದಿಯಾದಂತಹ ಸೀತೆಯನ್ನ ಕಳೆದುಕೊಂಡೆಯಾ? ಎಲ ಸೀತೆಯನ್ನು ಬಿಟ್ಟು ಕೊಡುವ ಪ್ರಶ್ನೆಯಲ್ಲ.
ಮಾಡುವ ಮೂಲಕ ರಾಮನಿಗೆ ನೋಯಿಸಬಹುದು ಎನ್ನುವ ಹಾಗೆ ನೀವು ಭಾವಿಸಿದ್ದೀರಿ. ನೀನೇ ಆಲೋಚಿಸಿ ನೋಡು, ಸೀತೆಯನ್ನು ಅಪಹರಿಸಿದ ಬಳಿಕ ಎಷ್ಟು ಮಂದಿಗಳನ್ನು ನೀವು ಕಳೆದುಕೊಂಡಿದ್ದೀರಿ ಎನ್ನುವುದನ್ನು. ಈಗಲಾದರೂ ನಿಮಗೆ ಅರ್ಥವಾಯಿತು. ಸೀತೆಯನ್ನು ನಾನು ಕಳೆದುಕೊಂಡದ್ದಲ್ಲ, ನಿಮ್ಮಂತಹ ದುಷ್ಟರನ್ನು ತರಿದು ದರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಸೀತೆಯನ್ನು ನಿಮ್ಮ ಪಾಲಿನ ಮೃತ್ಯುವಾಗಿ ಕಳುಹಿಕೊಂಡು ಬಂದವನು ಮಕರಾಕ್ಷ ಏನು? ನನ್ನ ತಂದೆಯ ಸಾವಿನ ಸೇಡಿಗಾಗಿ ಬಂದವನಿದ್ದೇನೆ. ನಿನ್ನನ್ನು ಕೊಲ್ಲುವುದರ ಮೂಲಕ ಅದನ್ನ ತೀರಿಸಿಕೊಳ್ತೇನೆ. ಬಾರೋ ಇಲ್ಲಿ ಅಲ್ಲ, ತಂದೆ ಇದ್ದಲ್ಲಿ ಮೊದಲು ನಿನ್ನನ್ನು ಕಳುಹಿಸ್ತಾನೆ, ಮತ್ತೆ ನೋಡೋಣ. ಇದು ಹಿಡಿದಿದ್ದೇನೆ ಹೊಸಾಸ್ತ್ರ. ನಿನ್ನ ಸಮ್ಮುಖದಲ್ಲಿ ನಿಂತವ ಕೋದಂಡ ಬಾಣಿ ಅಧರ್ಮಿಗಳನ್ನು ದಂಡಿಸುವಂತಹ ಆಯುಧವನ್ನು ಹಿಡಿದು ಬಂದಿದ್ದಾನೆ. ಬಾ ಹೋರಾಟಕ್ಕೆ. ಕೇಳಸುರ ಕುಲ ಸುಧಾಂಬುದಿ ಪೂರ್ಣ ಚಂದ್ರ
ತೂಲ ಸುಧಾಮುದಿ ಪೂರ್ಣಚಂದ್ರ ಬೇಡುವೆನು ಮಾತಂದ ಚಾರು ಗುಣ ಸಾತ್ರ ಬೇಡುವೆನು ಮಾತಂದ ಚಾರು ಗುಣ ಸಾತ್ರ ಅನುಜೆಗೂ ಸುಖ ಹಿಂದೆ ತನುಜ ಪತಿ ಕೇಳ್ತಿದ್ದ ಅನುಜೆಗೂ ಸುಖ ಹಿಂದೆ ತನುಜ ಪತಿ ಕೇಳ್ತಿದ್ದ ಜನಗಣಗಳು ಕಾದಿ ಛಲದಿ ಜೀವವನು ಚಿನುಕಿಸಿದ ದಿವಸದಲ್ಲಿ ತೀರಿದೈ ಹಗೆತನವು ಜಿನುಗಿಸಿದ ದಿವಸದಲ್ಲಿ ತೀರಿದೈ ಹಗೆತನವು ತನಯಗಣ ನೀನವಗೆ ಬಳಿರೆ ಬೆಚ್ಚಿದನು ಕೇಳಸುರ ಕುಲ ಸುಧಾ ಮುದಿ ಪೂರ್ಣ ಚಂದ್ರ ಅಯ್ಯೋ ಮಗರಾಜು, ನಿನ್ನೊಡನೆ ದೀರ್ಘವಾದಂತಹ ಕಾಳಗವನ್ನು ಮಾಡಿದವ ನಾನು. ನನ್ನ ಶರವನ್ನು ಎದುರಿಸುವುದಕ್ಕಾಗದೆ ಈ ಕಾಲಕ್ಕೆ ನೀನು ಧರೆಗೆ ಬಿದ್ದವನಿದ್ದೀಯ. ಆದರೆ ಒಂದನ್ನು ನಾನು ತಿಳಿದುಕೊಂಡಿದ್ದೇನೆ, ಮಹಾವಿಕ್ರಮೇನು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೋರಾಟವನ್ನು ಕೊಟ್ಟಂತಹ ಕ್ರಮದಲ್ಲಿ ನಾನು ನಿಶ್ಚಯಿಸಿದ್ದೇನೆ. ನಿನ್ನ ಬಾಹುಬಲ ಏನು ಎನ್ನುವುದನ್ನು ಮೆಚ್ಚಿದ್ದೇನಯ್ಯ, ಮೆಚ್ಚಿದ್ದೇನೆ. ಆದರೆ ಸ್ವಲ್ಪ ಆಲೋಚಿಸು. ಎಷ್ಟೇ ವಿಕ್ರಮವಿದ್ದರೇನು, ವಿನಿಯೋಗವಾಗಬೇಕಾದಂತಹ ವಿಧಾನದಲ್ಲೇ ಆಗಬೇಕೇ ವಿನಃ ಈ ರೀತಿಯಾಗಿ ವ್ಯರ್ಥವಾಗಕೂಡದು ತಾನೆ. ಹಿಂದೆ ಶೂರ್ಪನಖಿಯ ಕಾರಣದಿಂದಲಾಗಿ ನಡೆಯುತ್ತಿರುವಂತಹ ಈ ಯುದ್ಧದಿಂದ ಏನಾಗುತ್ತಾ ಉಂಟು ಎನ್ನುವುದನ್ನು ಸ್ವಲ್ಪವಾದರೂ ಆಲೋಚಿಸಬೇಕು ನೀನು. ಲಂಕಾ ರಾಷ್ಟ್ರದ ಈ ಕಾಲಕ್ಕೆ ಸರ್ವನಾಶವನ್ನು ಹೊಂದುವಂತಹ ಹಂತ ತಲುಪಿದೆ ಎನ್ನುವುದು ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುತ್ತಾ ಉಂಟು. ಇದೆಲ್ಲವೂ ಕಾಣುತ್ತಾ ಇರುವಾಗಲೂ ಮೂಢನಂತೆ ಮದಾಂಧನಂತೆ ನನ್ನ ತಂದೆ ಹಗೆಯನ್ನು ತೀರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀಯಲ್ಲ. 14,000 ಅಸುರರನ್ನು ನಿತ್ತ ನಿಲುವಿನಲ್ಲೇ ಕೊಂದು ಕಳೆದವ ನಾನು. ಆ ಕಾಲಕ್ಕೆ ನಮ್ಮೆಲ್ಲ ಹಗೆಯು ಅಲ್ಲಿಗೆ ಎಲ್ಲವೂ ಮುಗಿಯಿತಯ್ಯ. ಆದರೆ ಈಗ ಮತ್ತೆ ನೀನು ಅದೇ ಹಗೆಯ ವಿಚಾರವನ್ನು ಆಡುತ್ತಾ ಇಲ್ಲಿಯವರೆಗೆ ಈ ರೀತಿಯಾಗಿ ಬಂದಿದ್ದೀಯಂತಾದರೆ ಇದೆಲ್ಲವೂ ವ್ಯರ್ಥವಾಗುತ್ತದೆ. ಸುಮ್ಮನೆ ಉಳಿಯುವ ಕಾಲವಲ್ಲ, ಎಲ್ಲವೂ ಅಳಿದು ಹೋಗುತ್ತದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಮಾಡಿದ್ದೆಲ್ಲವೂ ಅಪರಾಧ ಎನ್ನುವ ಹಾಗೆ ಅರಿತು ನನ್ನ ಕಾಲಿಗೆರಗಿ ನೀನು ಕ್ಷಮೆಯನ್ನು ಯಾಚಿಸಿದರೆ ಬದುಕುವುದಕ್ಕೆ ಅವಕಾಶವನ್ನು ಕೊಡ್ತೇನೆ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಹುಟ್ಟುವಾಗ ಕಿವಿಗಳು ಬರುತ್ತದೆ. ಆದ್ರೆ ಬೆಳೆದ ಹಾಗೆ ಆ ಕಿವಿ ಗಟ್ಟಿತನವನ್ನ ತೋರ್ಪಡುವುದಿಲ್ಲ, ಬದಲಾಗಿ ಮೃದುವಾಗಿಯೇ ಇರುತ್ತದೆ. ಆದರೆ ಅದರ ಮೇಲೆ ಬರುವಂತಹ ಕೊಂಬು ಯಾವತ್ತು ಗಟ್ಟಿಯೇ. ನನ್ನ ತಂದೆ ಕಿವಿಯ ಹಾಗೆ ಮೃದು. ಅವರನ್ನು ಕೊಂದೆ ಎನ್ನುವ ಕಾರಣಕ್ಕಾಗಿ ಈ ಕೊಂಬನ್ನು ಮುರಿಯುವುದಕ್ಕಾಗುವುದಿಲ್ಲ.
ಧರ್ಮವನ್ನು ಸೂಸಿದರು ಸೀತಾಪ್ರಿಯನ ಸಿರಿಮುಡಿಗೆ ಅಧಾರ್ಮಿಕನಾದಂತಹ ಮಕರಾಕ್ಷನನ್ನು ರಣದಲ್ಲಿ ಕೊಂದು ಕಳೆದಿದ್ದಾಗಿದೆ. ಇದೆಲ್ಲವನ್ನು ಕಂಡಂತಹ ಧರ್ಮಾತ್ಮರಾದಂತಹ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಎಲ್ಲಿ ಧರ್ಮವಿರ್ತದೋ ಅಲ್ಲಿ ಜಯವಿರುತ್ತದೆ. ತನ್ನಲ್ಲಿರುವಂತಹ ವಿಕ್ರಮವೇ ಆಗಿರಬಹುದು ಅಥವಾ ತನ್ನ ಬುದ್ಧಿಯೇ ಆಗಿರಬಹುದು. ಅದು ಯಾವ ಕಾಲಕ್ಕೆ ಧರ್ಮವನ್ನು ಬಿಟ್ಟು ಮತ್ತೊಂದು ದಿಕ್ಕಿನಲ್ಲಿ ಅದು ವಿನಿಯೋಗಿಸಲ್ಪಡುತ್ತದೋ ಆ ಕಾಲಕ್ಕೆ ಅದಕ್ಕೆ ಬೆಲೆಯೂ ಇಲ್ಲ, ಮೌಲ್ಯವೂ ಇರುವುದಿಲ್ಲ. ನಮ್ಮಲ್ಲೇನಿದ್ದರೂ ಅದು ಧರ್ಮದ ಮಾರ್ಗದಲ್ಲೇ ವಿನಿಯೋಗವಾಗಬೇಕೆ ವಿನಃ ಅಧಾರ್ಮಿಕನಾಗಿ ಬೆಳೆಯುವುದಲ್ಲ. ಯಾರು ಅಧಾರ್ಮಿಕರಾಗುತ್ತಾರೋ ಅವರೆಲ್ಲರನ್ನೂ ವಧಿಸಿ ಧರೆಯ ಧರ್ಮವನ್ನು ಕಾಪಾಡುವುದಕ್ಕಾಗಿಯೇ ನಾನು ಕಾಣಿಸಿಕೊಂಡ. ಎನ್ನುವಲ್ಲಿಗೆ ಎಲ್ಲವೂ ಸುಖಾಂತ್ಯವಾಯಿತು. ಇನ್ನು ಮುಂದೇನು ಎನ್ನುವುದನ್ನು ನಾನು ನನ್ನ ನಿರೀಕ್ಷೆಯಲ್ಲಿ ನಿರೀಕ್ಷಿಸಬೇಕಾಗಿದೆ. ನೋಡೋಣ. ಎನ್ನುವಲ್ಲಿಗೆ ಎಲ್ಲವೂ ಸುಖಾಂತ್ಯವಾಯಿತು. ಈ ಪುಣ್ಯ ಕಥೆಯನ್ನು ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಅವಕಾಶವನ್ನು, ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ದೈವ ದೇವರುಗಳು ಸಕಲ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಆಡುತ್ತಾ ಈ ಪುಣ್ಯ ಕಥೆಗೆ ಮಂಗಳವನ್ನು ಹಾಡುವರೆ ಸಕಲರಲ್ಲಿಯೂ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇನೆ. ಬಿಡಿಗಡಗುವ ಕಡುಬಡ ನಡುವಿನ ಕುಡಿ ನೋಟದ ನಡೆ ನುಡಿ ಬೆಡಗಿನ